ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ನಮಸ್ಕಾರ. ವಿ4 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಾಪೆಕಾಡ್. ಕೊರೋನಾ ಬದುಕು ಕಟ್ಟೋಣ ಅನ್ನೋ ಆಶಯದಲ್ಲಿ ಇವತ್ತಿನ ಈ ಒಂದು ಸಂವಾದ ನಡೀಲಿಕ್ಕಿದೆ. ಈ ದಿವಸದ ವಿಶೇಷ ಅತಿಥಿಯಾಗಿ ಭಾಗವಹಿಸ್ತಾ ಇದ್ದಾರೆ ಮಂಗಳೂರಿನ ಕರಾವಳಿ ಗ್ರೂಪ್ ಆಫ್ ಕಾಲೇಜಿನ ಸ್ಥಾಪಕ ಅಧ್ಯಕ್ಷರಾಗಿರುವಂಥ ಎಸ್ ಗಣೇಶ್ ರಾವ್ ಅವರು. ಸರ್, ನಿಮಗೆ ಈ ಒಂದು ಕಾರ್ಯಕ್ರಮಕ್ಕೆ ವಿ4 ಸ್ಟುಡಿಯೋದ ಪರವಾಗಿ ಮತ್ತು ಸಮಸ್ತ ಜನತೆಯ ಪರವಾಗಿ ಪ್ರೀತಿಯಿಂದ ಸ್ವಾಗತವನ್ನು ಬಯಸ್ತೇನೆ. ವೀಕ್ಷಕರೇ, ಮಂಗಳೂರಿನ ಕರಾವಳಿ ಕಾಲೇಜ್ ಮತ್ತು ಗಣೇಶ್ ರಾವ್ ಅವರ ಹೆಸರನ್ನು ಕೇಳದವರು ಯಾರಿಲ್ಲ ಅಂತ ಹೇಳ್ಬೋದು. ಬಹುಶಃ ಇಡೀ ಕರ್ನಾಟಕದಲ್ಲಿ ಅತ್ಯಂತ ಒಂದು ಜನಪ್ರಿಯವಾಗಿರುವಂಥ ವಿದ್ಯಾಸಂಸ್ಥೆ ಮತ್ತು ದೇಶದಾದ್ಯಂತದಿಂದ ಮಂಗಳೂರಿನ ಈ ಒಂದು ಕರಾವಳಿ ಕಾಲೇಜಿಗೆ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. 1996ರಲ್ಲಿ ಕರಾವಳಿ ಗ್ರೂಪ್ ಆಫ್ ಕಾಲೇಜಸ್ ಶ್ರೀಯುತ ಎಸ್ ಗಣೇಶ್ ರಾವ್ ಅವರ ಒಂದು ನೇತೃತ್ವದಲ್ಲಿ ಆರಂಭಗೊಂಡಿತ್ತು. ಮತ್ತು ವಿಶೇಷವಾಗಿ ಹೇಳಲೇಬೇಕಾದಂತ ಹೇಳಿದರೆ ಅವರು ಮಂಗಳೂರು ಅಥವಾ ಈ ಕರಾವಳಿ ಜಿಲ್ಲೆಯಲ್ಲೇ ಪ್ರಥಮವಾಗಿ ಒಂದು ಇಂಟೀರಿಯರ್ ಡಿಸೈನ್ ಅನ್ನುವ ಕೋರ್ಸನ್ನು ಆರಂಭಿಸಿದಂಥ ಒಂದು ಹೆಗ್ಗಳಿಕೆ ಅವರದು. ಜೊತೆಗೆ ಫಾರ್ಮಾ ಡಿ ಕೋರ್ಸ್ಗಳನ್ನು ಆರಂಭಿಸಿದಂಥ ಒಂದು ಹೆಗ್ಗಳಿಕೆ ಕೂಡ ಶ್ರೀ ಗಣೇಶ್ ರಾವ್ ಅವ್ರದ್ದು. ಒಬ್ಬ ಶೈಕ್ಷಣಿಕ ಸಾಧಕನಾಗಿ ಇವತ್ತು ಅವರು ಮಾಡಿರುವಂಥ ಸಾಧನೆ ಇಡೀ ದೇಶವೇ ಗಮನಿಸಿರುವಂಥ ಒಂದು ಸಾಧನೆ. 4 ಕ್ಯಾಂಪಸ್ಗಳ ಮೂಲಕ ಅವರು ಇವತ್ತು ಒಂದು ವಿದ್ಯಾಕ್ಷೇತ್ರದಲ್ಲಿ ಅವರ ಒಂದು ಸೇವೆಯನ್ನು ನೀಡ್ತಾ ಇದ್ದಾರೆ. ಅದು ಪದವಿಯಿಂದ ಹಿಡಿದು ಸ್ನಾತಕೋತ್ತರ ಪದವಿ ತನಕ, ಅದು ಡಿಗ್ರಿ ಇರ್ಬೋದು ಅಥವಾ ಅಲ್ಲಿ ಇಂಜಿನಿಯರಿಂಗ್, ಆಮೇಲೆ ಆಯುರ್ವೇದ MBBS ಮತ್ತು ನರ್ಸಿಂಗ್ ಇರ್ಬೋದು, ಡಿ ಫಾರ್ಮಾ ಇರ್ಬೋದು, ಫಾರ್ಮಸಿ ಇರ್ಬೋದು. ಈ ರೀತಿಯಾಗಿ ಸಮಗ್ರವಾದ ಒಂದು ಶೈಕ್ಷಣಿಕ ವಲಯವನ್ನೇ ಒಂದು ಸೃಷ್ಟಿ ಮಾಡಿದಂಥ ಒಬ್ಬ ಯುವ ಸಾಧಕ ಅಂತಲೇ ಹೇಳ್ಬೋದು. ಮತ್ತು ಶೈಕ್ಷಣಿಕ ಸೇವೆ ಜೊತೆಗೇ ಅವರು ಸಾಮಾಜಿಕವಾಗಿ ಕೂಡ ತನ್ನನ್ನು ಗುರುತಿಸಿಕೊಂಡಿರುವವರು. ಮಂಗಳೂರಿನ ಗಣೇಶೋತ್ಸವ ಅನ್ನೋದು ಅದು ಭಾರಿ ದೊಡ್ಡ ಒಂದು ಹೆಜ್ಜೆ. ಅದು ಅಂಥ ಒಂದು ಗಣೇಶೋತ್ಸವದಲ್ಲಿ ಕೂಡ ತನ್ನನ್ನು ತೊಡಗಿಸಿಕೊಂಡಿರುವವರು ಮತ್ತು ಕಳೆದ 3 ದಶಕಗಳಿಂದ ಅದರ ಉದ್ಘಾಟನೆಯನ್ನು ಮಾಡೋದಿದ್ದರೆ ಅದು ಶ್ರೀಯುತ ಗಣೇಶ್ ರಾವ್ ಅವರೇ. ಅಂತ ಗಣೇಶ್ ರಾವ್ ಅವರು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಮತ್ತು ಯಾವುದೇ ಒಂದು ಜನಪರ ನಿಲುವಿನ ಆಶಯಗಳಿರ್ಬೋದು, ಕಾರ್ಯಕ್ರಮಗಳಿರ್ಬೋದು, ಅದರಲ್ಲಿ ಮುಂಚೂಣಿಯಲ್ಲಿ ನಿಲ್ಲುವಂಥ ಒಬ್ಬ ನಾಯಕರಾಗಿ ಗುರುತಿಸಿಕೊಂಡವರು. ಮಾತ್ರವಲ್ಲ, ಭಾರತೀಯ ಜನತಾ ಪಕ್ಷದಲ್ಲೂ ಕೂಡ ಅದರ ರಾಜ್ಯ ಕಾರ್ಯಕಾರಿಣಿ ಸಮಿತಿಯ ಸದಸ್ಯರಾಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಶಿಕ್ಷಣ ಇರ್ಬೋದು, ರಾಜಕೀಯ ಇರ್ಬೋದು, ಸಾಮಾಜಿಕ ಕಾರ್ಯಕ್ಷೇತ್ರ, ಎಲ್ಲ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರುವಂಥ ಒಬ್ಬ ಜನಪರ ವ್ಯಕ್ತಿ. ಮತ್ತು ಶೈಕ್ಷಣಿಕ ಕ್ಷೇತ್ರ ಅಂತ ಹೇಳಿದ್ರೆ ಅಲ್ಲಿ ಪ್ರಶ್ನೆ ಬರ್ತದೆ ಎಷ್ಟೋ ಸಂದರ್ಭದಲ್ಲಿ, ಆ ದೊಡ್ಡ ವ್ಯಕ್ತಿಗಳು ಮಾತಾಡಲಿಕ್ಕೆ ಸಿಗೋದಿಲ್ಲ, ಕಾಣಲಿಕ್ಕೆ ಸಿಗೋದಿಲ್ಲ ಅಂತ. ಅದ್ಯಾವುದನ್ನು ಕೂಡ ಅಂತ ಎಲ್ಲ ಗೋಡೆಗಳನ್ನು ಬ್ರೇಕ್ ಮಾಡಿ ಜನ ಯಾವತ್ತೂ ಕೂಡ ನೇರವಾಗಿ ಭೇಟಿ ಮಾಡಬಹುದಂತ ಒಬ್ಬ ಅತ್ಯಂತ ಸಜ್ಜನಿಕೆಯ ಮತ್ತೊಬ್ಬ ಮೌಲ್ಯಯುತ ವ್ಯಕ್ತಿ ಶ್ರೀಯುತ ಗಣೇಶ್ ರಾವ್ ಅವರು. ಇವತ್ತು ವೀಕ್ಷಕರೇ, ನಾವು ಚರ್ಚೆ ಮಾಡ್ತಾ ಇರೋದು ಮತ್ತು ಸಂವಾದ ಮಾಡ್ತಾ ಇರೋದು, ನಾವು ಕಳೆದ 5-6 ತಿಂಗಳಿಂದ ಕೊರೋನಾದ ಈ ಒಂದು ಜನರ ಬದುಕನ್ನು ಯಾವ ರೀತಿ ಕಂಗೆಡಿಸಿದೆ ಅನ್ನೋದನ್ನು ನಾವು ನೋಡಿದ್ದೇವೆ. ಇವತ್ತಿಗೆ ಕೂಡ ಜನ ಅನೇಕ ವಿಚಾರಗಳಲ್ಲಿ ಭಯದಲ್ಲಿದ್ದಾರೆ ಮತ್ತು ಗೊಂದಲದಲ್ಲಿದ್ದಾರೆ. ನಾವು ಅನ್ಲಾಕ್ ಪ್ರಕ್ರಿಯೆ ನಡೀತಾ ಇದ್ದರೂ ಕೂಡ ಇನ್ನೂ ಕೂಡ ಜನಜೀವನ ಯಾವತ್ತಿನ ಲವಲವಿಕೆಗೆ ಇನ್ನೂ ಕೂಡ ಬಂದಿಲ್ಲ ಅಥವಾ ಇನ್ನೂ ಕೂಡ ತೆರೆದುಕೊಳ್ಳಿಲ್ಲ. ಈ ಎಲ್ಲ ಪ್ರಕ್ರಿಯೆಗಳು ಮತ್ತೆ ತೆರೆದುಕೊಳ್ಳಬೇಕು. ಜನಜೀವನ ಮತ್ತೆ ಯಥಾ ಪ್ರಕಾರ ಸಂಭ್ರಮದಿಂದ ನಡೀಬೇಕು. ಅದು ಶಾಲಾ ಇರ್ಬೋದು, ಕಾಲೇಜ್ ಇರ್ಬೋದು, ಉದ್ಯಮ ಇರ್ಬೋದು, ಅಥವಾ ಇಂಡಸ್ಟ್ರಿ ಇರ್ಬೋದು, ಅಥವಾ ಒಟ್ಟು ಎಲ್ಲ ನಮ್ಮ ಸಮಾಜ ನಡೀಬೇಕು. ಸೊ ಸರ್, ಇಂತಹ ಸಂದರ್ಭದಲ್ಲಿ ನಾವು ಮತ್ತೆ ಯಥಾಸ್ಥಿತಿಗೆ ಅಂದರೆ ಮತ್ತೆ ಟ್ರ್ಯಾಕ್ಗೆ ಬರಬೇಕಾದ ಒಂದು ಹಿನ್ನೆಲೆಯಲ್ಲಿ ಒಟ್ಟು ಎಲ್ಲರೂ ಸೇರಿ ಎಲ್ಲರದ್ದು ಜವಾಬ್ದಾರಿ ಕೂಡ ಇದೆ. ನಾವು ಏನೇನು ಮಾಡಬೇಕು, ಯಾವ ರೀತಿ ಮಾಡಬೇಕು, ಯಾವ ರೀತಿಯ ಪ್ರೇರಣೆಗಳು ಬೇಕು ನಮ್ಮ ಯುವಕರಿಗೆ, ನಮ್ಮ ವಿದ್ಯಾರ್ಥಿಗೆ, ನಮ್ಮ ಸಮಾಜಕ್ಕೆ, ಎಲ್ಲ ವಿಚಾರವಾಗಿ ನಾವಿವತ್ತು ಮಾತಾಡಬೇಕಾಗಿದೆ. ಈಗ ಆರಂಭದಲ್ಲಿ ನೀವು ಯಾವ ರೀತಿಯ ಒಂದು ನಾವು ಅಂದರೆ ಸಮಾಜವನ್ನು ಮತ್ತೆ ಇಂದಿನ ಪ್ರತಿನಿತ್ಯದ ಒಂದು ಸಂಭ್ರಮಕ್ಕೆ ತರಬೇಕಿದ್ದರೆ ಏನೆಲ್ಲ ಮಾಡುವ, ಏನೆಲ್ಲ ನಿಮ್ಮ ಕಣ್ಣೋಟಗಳು ಏನಿದೆ, ನಿಮ್ಮ ವಿಷನ್ ಏನಿದೆ ಅನ್ನೋದನ್ನು ನೀವು ಮುಂದಿಡಬೇಕಾಗಿದೆ. ಅದೇ ಆರಂಭದಲ್ಲಿ ನಿಮ್ಮ ಹತ್ರ ಕೇಳ್ತಾ ಇದ್ದೇವೆ, ಯಾವ ರೀತಿಯ ಯಾವ ಪ್ರಕ್ರಿಯೆಯನ್ನು ಆರಂಭಿಸಬಹುದು? ಈಗ ಕೊರೋನಾದಲ್ಲಿ ದುರದೃಷ್ಟವಶಾತ್ ಸಾರ್ವಜನಿಕರಾಗಲಿ, ಸರ್ಕಾರಕ್ಕಾಗಲಿ, ಅಧಿಕಾರಿಗಳಾಗಲಿ, ವಿಜ್ಞಾನಿಗಳಿಗಾಗಲಿ, ವೈದ್ಯರಿಗಾಗಲಿ ಮಾಹಿತಿ ಇರಲಿಲ್ಲ. ಹೌದು, ಏಕಾಏಕಿ ಬಂತು ಚಂಡಮಾರುತ ಹಾಗೆ. ಹೌದು, ಇಡೀ ಪ್ರಪಂಚ ಅಲ್ಲೋಲ ಕಲ್ಲೋಲ ಆಯಿತು. ಇದರಿಂದಾಗಿ ಏನು ಸಮಸ್ಯೆ ಆಯಿತು ಹೇಳಿ, ಕೊರೋನಾದಿಂದ ಎಷ್ಟು ಸಮಸ್ಯೆ ಆಯಿತಾ ಅದರ 10 ಪಟ್ಟು ಭಯದಿಂದ ಸಮಸ್ಯೆ ಆಯಿತು. ಸೊ ಇವತ್ತು ಪ್ರಪ್ರಥಮವಾಗಿ ನಾನು ಹೇಳುವಂಥ ಒಂದು ಅಂಶ,
ಕೊರೋನಾದ ಬಗ್ಗೆ ಭಯ ಬೇಡ, ಎಸ್ ಜಾಗೃತಿ ಇರಲಿ. ಎಸ್ ದುರದೃಷ್ಟವಶಾತ್ ಈ ನಮ್ಮ ಭಯದ ಈ ವಾತಾವರಣದಲ್ಲಿ ಜಾಗೃತೆಯನ್ನು ನಾವು ಬಿಟ್ಟೆವು. ಖಂಡಿತ. ಅದು ಮಾಸ್ಕ್ ಧಾರಣೆಯಾಗಿ ಇರ್ಬೋದು, ಅಥವಾ ಸಾಮಾಜಿಕ ಅಂತರ ಇರ್ಬೋದು, ದೈಹಿಕ ಅಂತರ ಇರ್ಬೋದು, ಯಾವುದೇ ವಿಚಾರಗಳಲ್ಲಿ. ಯಾಕೆ ಹೇಳಿದ್ರೆ ಯಾರ್ದು ತಪ್ಪು ಹೇಳಲ್ಲ, ನಾನು ದೂಷಿಸಲ್ಲ. ಯಾಕಂದ್ರೆ ಯಾರಿಗೂ ಗೊತ್ತಿಲ್ಲ ಇಡೀ ಪ್ರಪಂಚದಲ್ಲಿ, ಏನೋ ಒಂದು ಅಥಾರಿಟೇಟಿವ್ ಆಗಿ ಹೇಳಲಿಕ್ಕೆ ವೈದ್ಯರಿಗೂ ಪಾಪ ಗೊತ್ತಿಲ್ಲ, ವೈದ್ಯರುಗಳಿಗೆ ಸಮಸ್ಯೆ ಆಯಿತು. ಹಾಗಾಗಿ ಪ್ರಪ್ರಥಮವಾಗಿ ನಾನು ಹೇಳೋದು, ಕೊರೋನಾದ ಬಗ್ಗೆ ದಯವಿಟ್ಟು ಭಯ ಬೇಡ, ಎಚ್ಚರಿಕೆ ಇರಲಿ. ಎರಡನೇ ಮಾತು, ಸನ್ಮಾನ್ಯ ಪ್ರಧಾನಮಂತ್ರಿ ಶ್ರೀಯುತ ನರೇಂದ್ರ ಮೋದಿಜಿಯವರು ಒಂದು ಮಾತು ಹೇಳಿದರು, ಕೊರೋನಾದೊಂದಿಗೆ ನಾವು ಬದುಕಬೇಕು. ವಿ ಡೋಂಟ್ ಹ್ಯಾವ್ ಚಾಯ್ಸ್, ವಿ ಡೋಂಟ್ ಹ್ಯಾವ್ ಆಲ್ಟರ್ನೇಟಿವ್. ಈಗ ಆಲ್ಟರ್ನೇಟಿವ್ ಇದ್ದಲ್ಲಿ ನಾವು ಚರ್ಚೆ ಮಾಡ್ಬೋದು. ಅದೇ ವೀಕ್ಷಕರ ಹತ್ರ ಅದನ್ನೇ ಹೇಳಕ್ಕೆ ಬಯಸುದು, ಕೊರೋನಾದೊಂದಿಗೆ ಬದುಕೋಣ ಅಂತ. ಯಾಕಂತ ಹೇಳಿದ್ರೆ ಇದೊಂದು ಸಾಂಕ್ರಾಮಿಕ ಆಗಿರೋದ್ರಿಂದ ಅದು ತಕ್ಷಣಕ್ಕೆ ಏನು ಒಂದು ಫ್ರೇಮ್ ಫಿಕ್ಸ್ ಮಾಡಿ ಅದು ಈಗ ಮುಂದಿನ ತಿಂಗಳು ಇತ್ಯರ್ಥ ಆಗುತ್ತೆ ಅಥವಾ ಇನ್ನೊಂದು 2 ತಿಂಗಳಲ್ಲಿ ಅದು ಮುಗಿದೋಗುತ್ತೆ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಅದೊಂದಷ್ಟು ಸಮಯವನ್ನು ತಗೊಳ್ಬೋದು. ಅಂಥ ಸಮಯದಲ್ಲಿ ನಾವು ಅದರ ಜೊತೆಗೇನೆ ಬದುಕುವುದು, ಬದುಕನ್ನು ಕಟ್ಟಿಕೊಳ್ಳುವುದು, ಈ ಸಮಾಜವನ್ನು ಏನು ರೂಪಿಸಿಕೊಳ್ಳೋದು, ಹೇಗೆ ಬದುಕುವುದು ಹೇಳಿ. ನಾವು ಹೇಳುವುದು ಸುಲಭ, ಇಲ್ಲಿ ವೇದಿಕೆಯಲ್ಲಿ ಕುಳಿತು ಭಾಷಣ ಮಾಡೋದು ಸುಲಭ. ಆದರೆ ದುರದೃಷ್ಟವಶಾತ್ ಏನಾಗಿದೆ ಹೇಳಿದ್ರೆ, ಭಾರತ ಅಥವಾ ಪ್ರಪಂಚ ಅಂತ ತಗೊಂಡ್ರೆ, ವಿಶೇಷವಾಗಿ ನಾವು ಭಾರತವನ್ನು ಕರ್ನಾಟಕವನ್ನು ತೆಗೆದುಕೊಳ್ಳುತ್ತಿದ್ದರೆ, ಸುಮಾರು 40% ಜನಕ್ಕೆ ತೀವ್ರ ಹೊಡೆತ ಬಿತ್ತು. ಆರ್ಥಿಕವಾಗಿ ನಿರುದ್ಯೋಗ, ಸಂಬಳ ಸಿಕ್ಕಲಿಲ್ಲ, ಕಮ್ಮಿ ಸಂಬಳ, ಇವತ್ತಿಗೂ ಸರಿಯಾಗಲಿಲ್ಲ. ಫಾರ್ ಎಕ್ಸಾಂಪಲ್, ಇವತ್ತು ರಿಕ್ಷಾ ಡ್ರೈವರು, ಟ್ಯಾಕ್ಸಿ ಡ್ರೈವರು, ಬಸ್ ಡ್ರೈವರು, ಕಂಡಕ್ಟ್ರು ಎಲ್ಲರೂ, ಕಾಲೇಜ್ನವರು, ಸ್ಟಾಫುಗಳು, ಪ್ರೈವೇಟು ಮಾಲ್ನವರು, ರೆಸ್ಟೋರೆಂಟ್ನವರು, ಟೆಕ್ಸ್ಟೈಲ್ಸ್ನವರು, ಪಾಪ ಲಕ್ಷಾಂತರ ಕೋಟ್ಯಾಂತರ ಜನರಿಗೆ ಸಮಸ್ಯೆ ಆಗಿದೆ. ಸೊ ಇಲ್ಲಿ ಮಾತಾಡೋದು ಸುಲಭ, ನಾವು ಬದುಕಬೇಕು, ಆತ್ಮವಿಶ್ವಾಸದ ಹೊರಗೆ ಬರಬೇಕು ಹೇಳಿ. ಆದರೆ ಕಷ್ಟ, ಮನಸ್ಸಿಗೆ ನೋವಾಗ್ತದೆ. ಆದರೆ ನಾನೇನು ಹೇಳ್ತಾ ಇದ್ದೇನೆ ಹೇಳಿದ್ರೆ, ಈಸಬೇಕು ಇದ್ದು ಜಯಿಸಬೇಕು. ದೇವರು ನಮ್ಮನ್ನು ಎಷ್ಟೋ ಸಲ ಪರೀಕ್ಷೆ ಮಾಡಲಿಕ್ಕೆ ಕಷ್ಟಗಳನ್ನು ಕೊಡ್ತಾರೆ. ಆ ಕಷ್ಟಗಳನ್ನು ನಾವು ಎದುರಿಸ್ಬೇಕು. ಯಾಕಂದ್ರೆ ನಮ್ಮ ಭಾರತೀಯ ಸಂಸ್ಕೃತಿಯ ಮೂಲ ಬುನಾದಿ ಏನು ಹೇಳಿದ್ರೆ, ಏನು ಉಂಟು ಅದರಲ್ಲಿ ತೃಪ್ತ ಜೀವನವನ್ನು ಮಾಡುವುದು. ನಾವು ನಮ್ಮ ಅಜ್ಜಿಯಂದ್ರು ನೋಡಿದ್ರೆ 90 ವರ್ಷದ ಮೇಲವರು, 100 ವರ್ಷ ಮೇಲವರು ತೃಪ್ತ ಜೀವನ ಮಾಡ್ತಾ ಇದ್ದಾರೆ. ಇವತ್ತು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಿಲ್ಲ. ಯಾಕೆ ಹೇಳಿದ್ರೆ, ನಮ್ಮ ಮೂಲ ಮಂತ್ರ ಹೇಳಿದ್ರೆ ಸಹಬಾಳ್ವೆ, ಸಹನೆ, ತಾಳ್ಮೆ ಮತ್ತು ತೃಪ್ತಿ. ಸೊ ಇವತ್ತು ಏನು ನಮಗೆ ಕಷ್ಟಗಳಾಗಿದೆ, ಆರ್ಥಿಕವಾಗಿ ಕಷ್ಟಗಳಾಗಿದೆ, ಸಾಮಾಜಿಕವಾಗಿ. ಯಾಕೆಂದ್ರೆ ವಿಶೇಷವಾಗಿ ಯುವ ಜನರು ಕುಗ್ಗಿದ್ದಾರೆ, ವಿದ್ಯಾರ್ಥಿಗಳು ಕುಗ್ಗಿದ್ದಾರೆ. ಮನೆಯಲ್ಲೇ ಕುಳಿತುಕೊಳ್ಳೋದು, ಟಿವಿ ನೋಡಬೇಕು ಅಥವಾ ಮೊಬೈಲ್ ನೋಡಬೇಕು. ದೇ ಡೋಂಟ್ ಹ್ಯಾವ್ ಚಾಯ್ಸ್. ಆನ್ಲೈನ್ ಕ್ಲಾಸ್ಗಳು ಆಗ್ತಾ ಉಂಟು, ಆದರೂ ಆಸಕ್ತಿ ಕಮ್ಮಿ ಆಗ್ತಾ ಉಂಟು. ಅದಕ್ಕೆ ನಾವೇನು ಮಾಡಬೇಕಂದ್ರೆ, ಇದು ನಮಗೊಂದು ಪರೀಕ್ಷಾ ಸಮಯ. ಈಗ ಒಂದು ನಾವು ಆಟ ಆಡಬೇಕಾದ್ರೆ ಅಲ್ಲಿ ಸವಾಲುಗಳಿರ್ತದೆ, ಒಂದು ಪ್ರಯಾಣ ಮಾಡಬೇಕಾದ್ರೆ ಸವಾಲುಗಳಿರ್ತದೆ, ಯಾಕೆ ವಿದ್ಯಾಭ್ಯಾಸ ಮಾಡುವಾಗಲೂ ಸವಾಲುಗಳಿರ್ತದೆ. ಹಾಗಾಗಿ ಇದು ನಮಗೆ ಒಂದು ದೊಡ್ಡ ಸವಾಲು. ಇದನ್ನು ನಾನು ಗೆಲ್ತೇನೆ ಹೇಳುವಂಥ ಮಾನಸಿಕ ಸ್ಥಿತಿಯನ್ನು ಮಾಡಬೇಕು. ಮಾನಸಿಕ ಸ್ಥಿತಿಯನ್ನು ಮಾಡಬೇಕಾದ್ರೆ ಏನಾಗಬೇಕು, ಸಮಾಜ, ಮಾಧ್ಯಮ, ಸರ್ಕಾರ, ಅಧಿಕಾರಿಗಳು ಎಲ್ಲರೂ ಒಳಗೂಡಿ ವಿಶೇಷವಾಗಿ ನನ್ನಿಂದ ಶುರು ಆಗಬೇಕು. ನಾವು ಯಾವಾಗಲೂ ಇನ್ನೊಬ್ಬರ ಕೈಗೆ ಕೈ ತೋರಿಸ್ತೇವೆ, ಇದು ಸರಿಯಾಗಬೇಕು ಹೇಳಿ. ನನ್ನಿಂದ, ಪ್ರತಿಯೋರ್ವ ವ್ಯಕ್ತಿ, ಪ್ರತಿಯೋರ್ವ ಪ್ರಜೆ ನನ್ನಿಂದ ಅಳಿಲು ಸೇವೆ. ನಾನು ಬದಲಾವಣೆ ಆಗ್ತೇನೆ, ನಾನು ಹೊಂದಿಕೊಳ್ತೇನೆ, ನಾನು ಕಾನೂನಿನ ಚೌಕಟ್ಟಿನೊಳಗೆ ಇರ್ತೇನೆ, ನಾನು ಮಾಸ್ಕ್ ಹಾಕ್ತೇನೆ, ನಾನು ಸಾಮಾಜಿಕ ಅಂತರ ಮಾಡ್ತೇನೆ. ಆರೋಗ್ಯವನ್ನು, ಇಲ್ಲಿ ಆರೋಗ್ಯ ಹೇಳುವಾಗ ಒಂದು ಮಾತು ಹೇಳ್ತೇನೆ, ದಯವಿಟ್ಟು ಯಾರು ಬೇಸರಿಸಬಾರದು. ನಾವು ಹೆಚ್ಚಿನ ಅಂಶ ಪ್ರಕೃತಿಯಿಂದ ವಿಮುಖವಾದ ಕಾರಣ, ಭಾರತೀಯ ಸಂಸ್ಕೃತಿಯನ್ನು ಬಿಟ್ಟ ಕಾರಣ ನಮಗೆ ಹೊಡೆತ ಬಿತ್ತು. ಇವತ್ತು ಹಳ್ಳಿಗಳಲ್ಲಿ ನೋಡಿದರೆ ಕೊರೋನಾದಿಂದ ದೊಡ್ಡ ಸಮಸ್ಯೆ ಆಗಲಿಲ್ಲ, ಕೃಷಿಗೆ ಆದಾಯಕ್ಕೆ ಕೊರತೆ ಆಗಲಿಲ್ಲ, ಆರೋಗ್ಯ ಸಮಸ್ಯೆ ಆಗಲಿಲ್ಲ. ಯಾಕೆ ಹೇಳಿದ್ರೆ ಇದು ಯಾರನ್ನು ನೋಯಿಸ್ಲಿಕ್ಕಲ್ಲ. ಇವತ್ತು ಪಟ್ಟಣದಲ್ಲಿ ಬದುಕುವುದು ಅಪರಾಧ ಅಲ್ಲ, ಅಥವಾ ಫ್ಲಾಟ್ ಸಂಸ್ಕೃತಿ ಅಥವಾ ಪಾಶ್ಚಾತ್ಯ ಸಂಸ್ಕೃತಿ ಅಥವಾ ಜಂಕ್ ಫುಡ್ಗಳನ್ನು ತಿನ್ನುವುದನ್ನು ನಾನು ತಪ್ಪು ಅಂತ ಹೇಳುವ ಅನಿವಾರ್ಯತೆ ಇತ್ತು. ಆದ್ರೆ ಎಲ್ಲೋ ಒಂದು ಕಡೆಯಲ್ಲಿ ಇವತ್ತು ಆತ್ಮಾವಲೋಕನ ನಮಿಗೋಸ್ಕರ ನಾವು ಮಾಡಬೇಕು, ಇನ್ನೊಬ್ಬರಿಗೋಸ್ಕರ ಅಲ್ಲ, ನಮಿಗೋಸ್ಕರ ನಾವು ಮಾಡಬೇಕು. ನಾವು ನಮ್ಮ ತಂದೆ ತಾಯಂದಿರು, ಅಜ್ಜಂದಿರು ಹೇಳಿದಂಥ ಹಳ್ಳಿಯ ಮನೆಮದ್ದುಗಳು ಇವತ್ತು ಏನೇ ಇರ್ಬೋದು, ಶುಂಠಿ, ನಿಜವಾಗಿ ಬ್ರಿಟಿಷರು ಮೊಘಲರು ನಮ್ಮ ದೇಶ ಮೇಲೆ ದಾಳಿ ಮಾಡಿದ್ದು ನಮ್ಮ ಸಾಂಬಾರ ಪದಾರ್ಥಗಳನ್ನು ನೋಡಿ. ಇದೇ ಶುಂಠಿ, ಇದೇ ಒಳ್ಳೆ ಮೆಣಸು, ಇದೇ ಜೀರಿಗೆ, ಎಲ್ಲ ಮೆಂತೆ, ಇಂಥ ಎಲ್ಲ ನಾವು ಸಾಮಗ್ರಿಗಳನ್ನು ನಮ್ಮ ಅಡಿಗೆಯಲ್ಲಿ ಸಾಮಾನ್ಯವಾಗಿ ನಾವು ಉಪಯೋಗಿಸ್ತಾ ಇದ್ದೇವೆ. ದುರದೃಷ್ಟವಶಾತ್ ಇವತ್ತು ನಾವು ಉಪಯೋಗಿಸ್ತಾ ಇಲ್ಲ. ಹಾಗಾಗಿ ಈ ಕಾಲಘಟ್ಟದಲ್ಲಿ ಯಾರನ್ನೂ ದೂಷಿಸದೆ, ಯಾರ ಮನಸ್ಸನ್ನು ನೋವು ಮಾಡದೆ, ಆತ್ಮಾವಲೋಕನ ಮಾಡಿಕೊಂಡು ನಮಗೆ ಬಾಳಲಿಕ್ಕೆ ಯಾವ ರೀತಿಯಾದ ಸಂಸ್ಕೃತಿ ಬೇಕು, ನಮಗೆ ನಮ್ಮ ಜೀವನ ಹೇಗಿರಬೇಕು, ನಾವು ಯಾವ ರೀತಿಯಾದ ಆಹಾರ ಪದಾರ್ಥಗಳನ್ನು ಸೇವಿಸಬೇಕು. ವಿಶೇಷವಾಗಿ ಖ್ಯಾತ ವೈದ್ಯರೊಬ್ಬರು ಹೇಳ್ತಾರೆ, ಯಾವಾಗಲೂ ಅವರ ಹೆಸರನ್ನು ಹೇಳೋದಿಲ್ಲ, ಅವ್ರು ಯಾವಾಗಲೂ ಅವರ ಪ್ರತಿ ಭಾಷಣದಲ್ಲಿ ಹೇಳ್ತಾರೆ, ನಮ್ಮ ಮನಸ್ಸಿನ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಬೇಕು, ಸಂತೋಷವಾಗಿರಬೇಕು. ದೇವರು ಕಷ್ಟ ಕೊಡ್ತಾನೆ. ನಾನು ಇನ್ನೊಮ್ಮೆ ಹೇಳ್ತೇನೆ, ಹೇಳುವುದು ಸುಲಭ, ಮಾಡೋದು ಕಷ್ಟ. ಯಾಕಂದರೆ ತುಂಬ ಜನರಿಗೆ ಸಾವು ನೋವುಗಳಾಗಿದೆ, ಆರೋಗ್ಯದ ಪರಿಸ್ಥಿತಿ, ಆರ್ಥಿಕ ಅಂತೂ ಹೇಳಲಿಕ್ಕಾಗದಷ್ಟು ಕುಸಿತ ಆಗಿದೆ. ಆದರೂ ಅದರ ಎಡೆಯಲ್ಲಿ ನಾನು ಕೈ ಮುಗಿದು ವಿನಮ್ರವಾಗಿ ಹೇಳ್ತೇನೆ, ಇದು ಒಂದು ಪರೀಕ್ಷೆ.
ನಾವು ಕೊನೆಯ ಘಟ್ಟದಲ್ಲಿ ನಾಳೆ ನಾವು ಸೋಲ್ತೇವೆ ಹೇಳಿದ್ರು ಆ ಕ್ಷಣದ ಒಳಗೆ ಹೋರಾಟ ಮನೋಭಾವದಿಂದ ಮನಸ್ಸನ್ನು ನಿರ್ಮಲವಾಗಿರಬೇಕು. ಧಾರ್ಮಿಕವಾಗಿ ನೀವು ನಂಬಿದ ದೇವರುಗಳನ್ನು ನೀವು ನಂಬಿ, ಅಥವಾ ನಿಮ್ಮ ಹೆಂಡತಿ ಮಕ್ಕಳು ಸಂಸಾರದೊಟ್ಟಿಗೆ ಇದು ಒಟ್ಟಿಗೆ ಇರ್ಲಿಕ್ಕೆ ಒಂದು ಅವಕಾಶ. ಎಷ್ಟೋ ಸಂದರ್ಭದಲ್ಲಿ ಮನೆಯಲ್ಲಿ ಸಂಸಾರದಲ್ಲಿ ನಾವು ಮಕ್ಕಳೊಟ್ಟಿಗೆ ಹೆಂಡತಿಯೊಟ್ಟಿಗೆ ತಂದೆ ತಾಯಿಯಂದ್ರೆ ಇರುವುದಿಲ್ಲ. ಇದು ದೇವರು ಕೊಟ್ಟಂತ ಒಂದು ಕಂಪಲ್ಸರಿ ಅವಕಾಶ. ಸೊ ವಿದಿನ್ ಅವೈಲೇಬಲ್ ರಿಸೋರ್ಸು. ಯಾವಾಗಲೂ ಒಂದು ವ್ಯವಸ್ಥೆಗಳು ಬದಲಾವಣೆ ಆಗುವಾಗ ಆ ವ್ಯವಸ್ಥೆಯ ಒಳಗೆ ನಾನು ಯಾವಾಗಲೂ ವಿದ್ಯಾರ್ಥಿಗಳಿಗೆ ಹೇಳ್ತೇನೆ, ನಾವು ಎಲ್ಲಿದ್ದೇವೆ ಅಲ್ಲಿಯೇ ಖುಷಿ ಇರಬೇಕು, ಏನು ಮಾಡ್ತೇವೆ ಅಲ್ಲಿಯೇ ಖುಷಿ ಇರಬೇಕು, ಆ ಕ್ಷಣದಲ್ಲಿರಬೇಕು. ನಾವು ಆಟದ ಮೈದಾನದಲ್ಲಿದ್ದರೆ ವಿ ಶುಡ್ ಎಂಜಾಯ್ ದಿ ಪ್ಲೇ, ವಿ ಶುಡ್ ಎಂಜಾಯ್ ದಿ ಗೇಮ್. ನಾವು ಕ್ಲಾಸ್ ರೂಮಲ್ಲಿದ್ದರೆ ವಿ ಶುಡ್ ಎಂಜಾಯ್ ದಿ ಲೆಕ್ಚರ್. ಬೋರಿಂಗ್ ಲೆಕ್ಚರ್ ಅಂತ ಹೇಳಬಾರ್ದು, ಬೋರಿಂಗ್ ಲೆಕ್ಚರಲ್ಲಿ ಒಳ್ಳೆತನ ಇರುತ್ತೆ. ಪ್ರಾಕ್ಟಿಕಲ್ ಮಾಡುವಾಗ ಏನೋ ನಿಮ್ಮ ತುಂಟಾಟದ ಎಡೆಯಲ್ಲಿ ವಿ ಶುಡ್ ಎಂಜಾಯ್. ತಿನ್ನುವಾಗ ವಿ ಶುಡ್ ಎಂಜಾಯ್ ದಿ ಫುಡ್. ಈ ಫುಡ್ ಒಳ್ಳೆದಿಲ್ಲ ಹೇಳಿ ಪ್ರೀ ಆಕ್ಯುಪೈಡ್ ನೋಷನ್ ಹೇಳ್ತೇವೆ. ನಾವು ಪಿಕ್ಚರಿಗೆ ಹೋಗುವಾಗ ಒಳ್ಳೆ ಹೀರೋ ಹೀರೋಯಿನ್ ಅಂತ ಹೇಳಿ ನಮಗೆ ಪಿಕ್ಚರ್ ಒಳ್ಳೆ ಆಗೋದಿಲ್ಲ. ಸುಮ್ಮನೆ ಫ್ರೆಂಡ್ಸ್ ಒಟ್ಟಿಗೆ ಪಿಕ್ಚರ್ ಟೈಮ್ ಪಾಸಿಗೆ ಹೋಗುದು, ಒಂದು ಡಬ್ಬಾ ಪಿಕ್ಚರ್ ಅದು ಖುಷಿ ಆಗ್ತದೆ. ಹಾಗಾಗಿ ದಯವಿಟ್ಟು ಮಾನಸಿಕವಾಗಿ ನಾನು ಇದನ್ನು ಎದುರಿಸ್ತೇನೆ, ನಾನು ಸಂತೋಷದಿಂದ ಬಾಳ್ತೇನೆ, ನಾನು ಇತರರಿಗೆ ಮಾರ್ಗದರ್ಶನ ಮಾಡ್ತೇನೆ, ವಿಶೇಷವಾಗಿ ಬಂಧುಗಳೇ ಇತರರಿಗೆ ಪ್ರೀತಿ ಕೊಡ್ತೇನೆ, ಇತರನ್ನು ಸಲಹುತ್ತೇನೆ, ಇತರರಿಗೆ ನಾನು ನನ್ನ ಕೈಲಾದ ಅಳಿಲು ಸೇವೆ. 1 kg ಅಕ್ಕಿ ಕೊಟ್ಟರು ದೊಡ್ಡ ವಿಶೇಷ. 100 ರೂಪಾಯಿ, 1000 ರೂಪಾಯಿ, 1000, 10,000 ನಾನು ವಿಶೇಷವಾಗಿ ಮಂಗಳೂರು, ದಕ್ಷಿಣ ಕನ್ನಡ, ಉಡುಪಿಯ ಜನಗಳಿಗೆ ಕೈ ಮುಗಿದು ನಮಸ್ಕರಿಸಬೇಕು. ನಾನು ಕಣ್ಣಾರೆ ನೋಡಿದ್ದೇನೆ. ನಾನು ತುಂಬ ಜನರಿಗೆ ಅಕ್ಕಿ ಈ ಥರ ಪದಾರ್ಥ ಕೊಟ್ಟಿದ್ದೇನೆ. ಜಾತಿ ಭೇದ ನೋಡದೆ, ರಾಜಕೀಯ ಭೇದಗಳನ್ನು ನೋಡದೆ ಅನೇಕ ಜನ ಸಹಾಯ ಮಾಡಿದ್ದಾರೆ. ಹಾಗಾಗಿ ಆತ್ಮವಿಶ್ವಾಸವನ್ನು ಕಟ್ಟುವಂಥ, ನಮ್ಮ ಬದುಕನ್ನು ನಾವು ಕಟ್ಟುವಂಥ, ನಾವು ಅದನ್ನು ಎದುರಿಸುವಂಥ, ನಾವು ಅದನ್ನು ಗೆಲ್ಲುವಂಥ ಮನೋಭಾವದಿಂದ ನಾವು ಇದನ್ನು ಎದುರಿಸಬೇಕು. ಸರ್, ಈಗ ಅದೇ ನಾವಿಲ್ಲಿ ವಿಜುವಲ್ಸ್ ಅಲ್ಲಿ ನೋಡ್ತಾ ಇದ್ದೇವೆ. ಇವತ್ತು ಓಣಂ ದಿವಸ. ಹೌದು ಹೌದು ಹೌದು, ಇದು ಕಳೆದ ವರ್ಷದ ವಿಜುವಲ್. ಹೌದು, ಕಳೆದ ವರ್ಷ ನಮ್ಮ ಕಾಲೇಜ್ ಜನರಿಗೆ ಓಣಂನ ಶುಭಾಶಯನ್ನು ಕೊಡಿ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಬಹುಶಃ ಕಾಲೇಜ್ ಇದ್ದಿದ್ದರೆ ನಾವು ಅಂತ ಒಂದು ವಾತಾವರಣದಲ್ಲಿ ಇರ್ತಾ ಇದ್ದೆವು. ಅದಲ್ಲೊಂದು ಓಲ್ಡ್ ಮೆಮರೀಸ್. ನಾವು ಯಾಕೆ ಅದನ್ನು ತೋರಿಸ್ತಾ ಇದ್ದೇವೆ ಅಂತ ಹೇಳಿದ್ರೆ, ಮತ್ತೆ ಅಂಥದೇ ದಿನಗಳು ಬರಬೇಕು, ಬರಬೇಕು, ಖಂಡಿತ ಬರ್ತದೆ. ನೋಡಿ, ಇಲ್ಲಿ ಒಂದು ಮಾತುಂಟು. ಇವತ್ತು ತಾವಿದು ತೋರಿಸಿದ್ದು ಪ್ರಸ್ತುತ ಸವಿ ನೆನಪುಗಳು ಬೇಕು ಸವಿಯಲ್ಲಿ ಬದುಕು. ನಾವು ಕಷ್ಟಗಳು ಬಂದಾಗ ಒಂದು ನಾವು ಹಿಂದೆ ನಮ್ಮ ಜೀವನದಲ್ಲಿ ಆನಂದಿಸಿದ, ಆಸ್ವಾದಿಸಿದ, ಅನುಭವಿಸಿದ, ಅನುಗ್ರಹಿಸಿದ, ನಾವು ಇತರರಿಗೆ ಸಹಾಯ ಮಾಡಿದ ದಿನಗಳನ್ನು ಮೆಲುಕು ಹಾಕುವಾಗ ನಾವು ಹಿಂಜರಿತ ಆಗುವುದಿಲ್ಲ. ಎಷ್ಟೋ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ ಸಾಧ್ಯ ಉಂಟ, ಕಟ್ಟ ಕಡೆಯ ವ್ಯಕ್ತಿಗೆ, ಬಡವನಿಗೂ ಒಂದು ಸಂತೋಷ ಕ್ಷಣ ಇರ್ತದೆ. ಅವನ ಮಗು, ಅವನ ಮಗಳು, ಒಂದು ಮದುವೆ, ಒಂದು ಪುರಸ್ಕಾರ, ಒಂದು ಸ್ನೇಹಕ್ಕೇನು ಬಡತನ ಸಿರಿತನ ಇಲ್ಲ. ಅದನ್ನು ನಾವು ಮೆಲುಕು ಹಾಕಬೇಕು. 2, ನಾಳೆ ಇಂಥ ದಿನಗಳು ಬರ್ತದೆ ಹೇಳುವಂಥ ಆಶಾವಾದ. ನಮ್ಮ ಭಾರತದ ಇಡೀ ಜೀವನ ಪದ್ಧತಿ ಏನು ಹೇಳಿದ್ರೆ, ವಿ ಆರ್ ಆಲ್ವೇಸ್ ಆಪ್ಟಿಮಿಸ್ಟಿಕ್. ನಾವು ಪೆಸಿಮಿಸ್ಟಿಕ್ಗಳಲ್ಲಿ, ಈಗ ವೆಸ್ಟರ್ನ್ ಕಲ್ಚರ್ ಹೋದರೆ ಅವರು ಡ್ರಗ್ಸು ಅದು ಇದು ಸಮಸ್ಯೆಗಳಲ್ಲಿ ಇರ್ತಾರೆ. ವಿ ಆರ್ ಆಲ್ವೇಸ್ ನಮಗೆ ಗಂಜಿ ತಿಳಿ ಸಿಕ್ಕಿದ್ದು ಸಾಕು. ನಾನು ಎಷ್ಟೋ ಸಲ ವಿದ್ಯಾರ್ಥಿಗಳಿಗೆ ಹೇಳ್ತೇನೆ, ಕಿಕ್ಕು ಹೇಳಿದರೆ ಅಮಲು ಪದಾರ್ಥದ ಕಿಕ್ಕು ಬರಬಾರ್ದು, ತಾವು ತಗೊಳ್ಬಾರ್ದು. 4 ಜನ ಸ್ನೇಹಿತರು ಒಂದು ಟೇಬಲಲ್ಲಿ 4 ಗ್ಲಾಸು ನೀರು ಹಿಡ್ಕೊಂಡ್ರು, ಸ್ನೇಹದ ಕಿಕ್ಕಿನಿಂದ ನೀರು ನಮಗೆ ಖುಷಿ ಆಗಬೇಕು ಹೊರತಾಗಿ ದೈಹಿಕವಾಗಿ ಅಲ್ಲ, ಮಾನಸಿಕವಾದ ಸ್ಥಿತಿ. ಹಾಗಾಗಿ ನಾಳೆ ಓಣಂ ಮಾಡ್ತೇವೆ, ನಮ್ಮ ದೀಪಾವಳಿಯನ್ನು ನೀವು ನೋಡಿದ್ದೀರಿ, ನಾಳೆ ದೀಪಾವಳಿ ಮಾಡ್ತೇವೆ. ನಾಳೆ ನನ್ನ ಮಗುವನ್ನು, ಮಗಳನ್ನು, ಸ್ನೇಹಿತನನ್ನು ಎಲ್ಲರನ್ನು ನಾನು ಒಗ್ಗೂಡಿ ಸಂತೋಷವಾಗಿರ್ತೇನೆ. ಆರ್ಥಿಕ ಸ್ಥಿತಿ ಕಟ್ಟ ಉಂಟು. ಇವತ್ತು ಕೇಂದ್ರ ಸರ್ಕಾರ 6 ತಿಂಗಳು ಲೋನ್ ಕಟ್ಟುವುದೇ ಬೇಡ ಹೇಳಿದ್ದಾರೆ. ಈ ತಿಂಗಳದೇನು ಮಾಡ್ತಾರೆ ಗೊತ್ತಿಲ್ಲ. ಹಾಗಾಗಿ ಅಲ್ಲಿ ಸಹಕಾರ ಕೊಟ್ಟಿದ್ದಾರೆ, ಸರ್ಕಾರ ಸಾಧ್ಯವಾದಷ್ಟು ರೀತಿಯಲ್ಲಿ ಮಾಡಿದ್ದಾರೆ. ಹಾಗಾಗಿ ನಾವು ಫಸ್ಟಿಗೆ ಮನಸ್ಸಿನ ಸ್ಥಿತಿ, ನಾಳೆ ಸರಿ ಆಗ್ತದೆ, ಬದುಕೋಣ, ಕಷ್ಟ ಬರೋಣ, ತೊಂದರೆ ಇಲ್ಲ, ಕಷ್ಟದಲ್ಲಿ ಸುಖವನ್ನು ಕಾಣೋಣ. ಎಷ್ಟೋ ಸಂದರ್ಭದಲ್ಲಿ ನಮಗೆ ಕಷ್ಟ ಬಂದು ಗೊತ್ತಿರುವುದಿಲ್ಲ, ನಮ್ಮ ಮಕ್ಕಳಿಗೆ ವಿಶೇಷವಾಗಿ ಗೊತ್ತಿರುವುದಿಲ್ಲ. ಮಕ್ಕಳಿಗೆ ಗೊತ್ತಾಯಿತು, ಬೆಳಿಗ್ಗೆಯಿಂದ ಸಂಜೆ ಒಳಗೆ ಮನೆಯಲ್ಲಿ ಕುಳಿತುಕೊಳ್ಳೋರಿಗೆ ಎಷ್ಟು ಕಷ್ಟ ಉಂಟು. ಹಾಗಾದ್ರೆ ನನ್ನ ಅಜ್ಜಿಗೆ ಎಷ್ಟು ಕಷ್ಟ ಇರ್ಬೋದು, ನನ್ನ ತಂದೆ ತಾಯಿಗೆ ಎಷ್ಟು ಕಷ್ಟ ಇರ್ಬೋದು. ಇವತ್ತು ತಂದೆ ತಾಯಿಗೂ ಹಾಗೆ, ಮಕ್ಕಳೊಂದಿಗೆ ಸಮಯ ಇಲ್ಲ, ಹಾವು ಅಂತ ಮಾಡ್ತಾ ಹೋಗ್ತೇವೆ. ಯಾಕಂದ್ರೆ ಯಾರ ತಪ್ಪಲ್ಲ, ಇವತ್ತು ಮಕ್ಕಳೊಂದಿಗೆ ಸಮಯ ಸಿಗ್ತಾ. ಹಾಗಾಗಿ ನಾವು ಏನು ಶಾಪವನ್ನು ವರವಾಗಿ ಪರಿವರ್ತಿಸಿ ಮನಸ್ಸಿನ ಆರೋಗ್ಯವನ್ನು, ಸಂತೋಷವನ್ನು ಇಟ್ಕೊಂಡು, ಆಶಾಭಾವನೆಯನ್ನು ಇಟ್ಟುಕೊಂಡು ಮುಂದೆ ಹೋಗ್ಬೇಕು ಹೇಳುದು ನನ್ನ ಒಂದು. ವೀಕ್ಷಕರೇ, ಅದೇ ಶ್ರೀಯುತ ಎಸ್ ಗಣೇಶ್ ರಾವ್ ಅವರು ಹೇಳಿದ ಹಾಗೆ ನಾವು ಆಶಾವಾದಿಗಳಾಗಿರೋಣ ಮತ್ತು ಈ ಒಂದು ಏನು ಶಾಪಗ್ರಸ್ತ ಕಾಲಘಟ್ಟದಲ್ಲಿ ಕೂಡ ಅದನ್ನು ನಾವು ಒಂದು ವರವಾಗಿ ನಾವು ಪರಿವರ್ತಿಸಿಕೊಳ್ಳೋಣ ಮತ್ತು ನಮ್ಮ ಮಾನಸಿಕ ಸ್ಥೈರ್ಯವನ್ನು ವೃದ್ಧಿ ಮಾಡಿಕೊಳ್ಳೋಣ. ಈ ವಿಚಾರವಾಗಿ ನಾವು ಮತ್ತಷ್ಟು ಮಾತಾಡಲಿಕ್ಕಿದ್ದೇವೆ. ಈಗ ಒಂದು ಸಣ್ಣ ಬ್ರೇಕ್ ನಂತರ ಮತ್ತೆ ಕೊರೋನಾ ಶಿಕ್ಷಣದ ಮೂಲಕ ಬದುಕನ್ನು ಕಟ್ಟೋಣ ಅನ್ನುವ ಈ ಒಂದು ಆಶಯದ ಕಾರ್ಯಕ್ರಮ ಮುಂದುವರಿಯುತ್ತೆ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಬಿಫೋರ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಕೊರೋನಾ
ಶಿಕ್ಷಣದಿಂದ ಬದುಕು ಕಟ್ಟೋಣ ಈ ಒಂದು ಆಶಯದ ಕಾರ್ಯಕ್ರಮಕ್ಕೆ ನಾನು ಈಗಾಗಲೇ ಹೇಳಿದಾಗೆ ಶ್ರೀಯುತ ಎಸ್ ಗಣೇಶ್ ರಾವ್ ಅವರು ಮಂಗಳೂರಿನ ಕರಾವಳಿ ಗ್ರೂಪ್ ಆಫ್ ಕಾಲೇಜಸ್ನ ಅಧ್ಯಕ್ಷರು ಅತಿಥಿಯಾಗಿ ಬಂದಿದ್ದಾರೆ. ಅವರು ಬ್ರೇಕ್ಗಿಂತ ಮೊದಲು ಅತ್ಯಂತ ಒಂದು ಸ್ಫೂರ್ತಿದಾಯಕವಾದಂಥ ಒಂದು ಆಶಯದ ಮಾತನ್ನು, ಅಂದರೆ ವಿದ್ಯಾರ್ಥಿಗಳಿರ್ಬೋದು ಅಥವಾ ಒಟ್ಟು ಸಮಾಜ ಇರಬಹುದು, ಒಂದು ಮಾನಸಿಕ ಸ್ಥೈರ್ಯವನ್ನು ಬೆಳೆಸಿಕೊಳ್ಳುವ ವಿಚಾರವಾಗಿ ಮಾತಾಡಿದರು. ಜೊತೆಗೆ ಏನು ಬಂದಂಥ ಒಂದು ಕಷ್ಟಕಾಲವನ್ನು ನಾವು ವರವಾಗಿ ಸ್ವೀಕರಿಸಿ ನಾವು ಮುನ್ನಡೆಯಬೇಕು, ಆ ಮೂಲಕ ನಾವು ಮತ್ತೆ ಬದುಕನ್ನು ಕಟ್ಟಿಕೊಳ್ಳಬೇಕು ಅನ್ನುವಂಥ ಒಂದು ಆಶಯದ ಮಾತನ್ನು ಹೇಳಿದರು. ನಾವು ಇವತ್ತಿನ ಒಟ್ಟು ಆಶಯ ಏನಂತ ಹೇಳಿದರೆ ಶಿಕ್ಷಣ ಅದು ಮತ್ತೆ ಯಥಾ ಪ್ರಕಾರ ಒಂದು ಟ್ರ್ಯಾಕ್ ಬರಬೇಕು ಅನ್ನುವಂಥ ಒಂದು ಆಶಯವನ್ನು ಇಟ್ಕೊಂಡು ನಾವು ಇವತ್ತಿನ ಒಂದು ಸಂವಾದವನ್ನು ನಡೆಸ್ತಾ ಇದ್ದೇವೆ. ಸರ್, ಈಗಾಗಲೇ ನೀವು ಭಾರಿ ಸ್ಫೂರ್ತಿದಾಯಕವಾದಂಥ ಒಂದು ಮಾತನ್ನು ಹೇಳಿದ್ರಿ. ಮಾನಸಿಕ ಸ್ಥೈರ್ಯವನ್ನು ಬೆಳೆಸಿಕೊಂಡು ಮತ್ತು ಎಲ್ಲಿ ಕೂಡ ನಿರಾಶಾದಾಯಕ ಒಂದು ಮನಸ್ಥಿತಿಯನ್ನು ತೋರಿಸ್ಪಡಿಸದೆ ಆಶಾದಾಯಕರಾಗಿ ನಾವು ಮತ್ತೆ ಯಥಾಸ್ಥಿತಿಯ ಬದುಕನ್ನು ರೂಪಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಬೇಕಂತ ನಾನು ನೇರವಾಗಿ ಈಗ ಒಂದು ಶೈಕ್ಷಣಿಕ ವಲಯಕ್ಕೆ, ನೀವಾಗಲೇ ಮಾತಾಡುವಾಗ ಹೇಳಿದ್ರಿ ಎಲ್ಲ ವಲಯಕ್ಕೆ ಇದರಿಂದ ಬಿಟ್ಟು ಬಿದ್ದಿದೆ, ತೊಂದರೆ ಆಗಿದೆ, ಎಲ್ಲರೂ ಮತ್ತೆ ಯಥಾ ಪ್ರಕಾರ ಚಿಗುರಿಕೊಳ್ಳಬೇಕಾಗಿದೆ ಅಂತ ನಾವು ನೇರವಾಗಿ ಬರೋದಿದ್ದಕ್ಕೆ ಶೈಕ್ಷಣಿಕ ವಲಯವನ್ನು ಮತ್ತೆ ನಾವೊಂದು ಯಥಾ ಪ್ರಕಾರ ಟ್ರ್ಯಾಕ್ಗೆ ತರೋದಿದ್ದರೆ ಏನು ಮಾಡಬೇಕು, ಹೇಗೆ ಮಾಡಬೇಕು, ಏನು ನಿಮ್ಮ ವಿಷಯ? ಈಗಾಗಲೇ ಆ ಕೆಲಸ ಆರಂಭವಾಗಿದೆ. ಯಶಸ್ವಿಯಾಗಿ 10ನೇ ತರಗತಿ ಪರೀಕ್ಷೆಗಳನ್ನು ಮಾಡಿದ್ದಾರೆ. ತುಂಬ ಹೆದರಿಕೆ ಇತ್ತು, ತುಂಬ ಆಪಾದನೆಗಳಿತ್ತು. ನೋಡಿ, ಎಲ್ಲಿ ಆತ್ಮವಿಶ್ವಾಸ ಉಂಟು ಅಲ್ಲಿ ದೇವರ ಆಶೀರ್ವಾದ ಇರ್ತದೆ. ಖಂಡಿತವಾಗಿ. ನಾವು PUC ಒಂದು ಸಬ್ಜೆಕ್ಟ್ ಬಾಕಿ ಇತ್ತು, ಮಾಡಿದ್ರು. CET ಯಶಸ್ವಿಯಾಗಿ ಆಯಿತು. ಈಗ ಅದು ಇದು ನೀಟು ಬೇಕು ಬೇಡ ಹೇಳ್ತಾರೆ. ದಯವಿಟ್ಟು ನಾನು ಹೇಳ್ತೇನೆ ಬಂಧುಗಳು, ಇಂಥ ವಿಚಾರದಲ್ಲಿ ರಾಜಕೀಯ ಬೇಡ. ನಮಗೆ ನಮ್ಮ ವಿದ್ಯಾರ್ಥಿಗಳ, ನಮ್ಮ ಯುವಜನರ ಭವಿಷ್ಯ ಮುಖ್ಯ. ನಾಳೆ ದೇಶದ ಪ್ರಜೆಗಳವರು, ನಾಳೆ ದೇಶದ ಭವಿಷ್ಯ ಅವರು. ಹೌದು, SSLC ಎಕ್ಸಾಮ್ ಅನ್ನು ಒಂದು ಅತ್ಯಂತ ಯಶಸ್ವಿಯಾಗಿ ಮೌಲ್ಯಮಾಪನ ಕೊಡೋ ತನಕ ಮಾಡಿದಂತ ಕೆಲಸ. ಮತ್ತದು ನಾನು ಒಂದು ಮಾತು ಹೇಳ್ತೇನೆ, ಗುಣಕ್ಕೆ ಮತ್ಸರ ಇಲ್ಲ. ಯಾರು ಮಾಡಿದ್ದಾರೆ, ಯಾವ ಪಕ್ಷ, ಯಾವ ಅಧಿಕಾರ, ನಾವು ಪೂರ್ವಾಗ್ರಹ ಪೀಡಿತವಾಗಿ ನೋಡುವ ಸಮಯವಲ್ಲ. ಕೊರೋನಾ ಮುಗಿಯುವ ತನಕ ನಮ್ಮ ರಾಜಕೀಯವನ್ನು ಬದಿಗಿಟ್ಟು, ನಾವು ನಮ್ಮ ಕೆಟ್ಟತನವನ್ನು ಬದಿಗಿಟ್ಟು ಕೇವಲ ಒಳ್ಳೆಯದು, ಯಾರು ಎಲ್ಲಿ ಏನು ಮಾಡಿದ್ರು ನಾವು ಅದನ್ನು ಸ್ವಾಗತಿಸಬೇಕು. ಈಗಾಗಲೇ ಹೇಳಿದ ಹಾಗೆ ಈ ರೀತಿ ಆಗಿದೆ. ಈಗಾಗಲೇ ಇಂಜಿನಿಯರಿಂಗ್ ಫೈನಲ್ ಇಯರ್ ಎಕ್ಸಾಮ್ಗಳು ಆಲ್ಮೋಸ್ಟ್ ಮುಗಿಯಿತು. ಈಗ ಫಾರ್ಮಸಿ ಎಕ್ಸಾಮ್ ಟೈಮ್ ಟೇಬಲ್ ಬಂದಿದೆ, ನರ್ಸಿಂಗ್ ಬಂದಿದೆ, ಆಯುರ್ವೇದಿಕ್ ಬಂದಿದೆ, ಬ್ಯಾಕ್ಲಾಗ್ ಪೇಪರ್ಗಳದ್ದು ಬಂದಿದೆ. ಸೊ ಫೈನಲ್ ಇಯರ್ಗೆ ಮಾಡ್ತಾ ಇದ್ದಾರೆ. ಈಗ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ಗೆ ಏನು ಮುಂದಿನ ತರಗತಿಗೆ ಹೋಗಲಿಕ್ಕೆ ಅವಕಾಶ ಕೊಟ್ಟು ಆಕ್ಚುಯಲ್ ತರಗತಿಗಳು ಪ್ರಾರಂಭವಾಗುವ. ಈಗ ಸೆಪ್ಟೆಂಬರ್ 1ರಿಂದ ನಾಳೆಯಿಂದ ಎಲ್ಲ ಆನ್ಲೈನ್ ತರಗತಿಗಳು ಪ್ರಾರಂಭ ಆಗ್ತಾ ಉಂಟು. ಅಕ್ಟೋಬರ್ಲಿ ರೆಗ್ಯುಲರ್ ಕ್ಲಾಸ್ ಶುರು ಆಗ್ಬೋದು ಹೇಳುವಂತ ಆಶಾಭಾವನೆ ಸರ್ಕಾರ, ನಮ್ಮ ಕೇಂದ್ರ ಸರ್ಕಾರದ ಆರೋಗ್ಯ ಸಚಿವಾಲಯ ಅದಕ್ಕೆ ಒಪ್ಪಿಗೆ ಕೊಡಬೇಕು. ಒಂದು ವೇಳೆ ಅಕ್ಟೋಬರ್ದಲ್ಲಿ ಶುರು ಆದರೆ ಒಂದು 15 ದಿನ ಹಿಂದಿನ ವರ್ಷದ ಪಾಠ ಪ್ರವಚನಗಳನ್ನು ರಿವಿಷನ್ ರೀತಿ ಮಾಡಿ ಅದಕ್ಕೂ ಪರೀಕ್ಷೆಗಳನ್ನು ಮಾಡ್ತಾರೆ. ಕೆಲವು ಕಡೆಯಲ್ಲಿ ಪರೀಕ್ಷೆ ಮಾಡಲ್ಲ. ನಮ್ಮ ವೈದ್ಯಕೀಯ ಶಿಕ್ಷಣದಲ್ಲಿ ಪರೀಕ್ಷೆಗಳನ್ನು ಮಾಡ್ತಾರೆ. ಹೆಚ್ಚಾಂಶ ಪದವಿ ತರಗತಿಯಲ್ಲಿ ಮಾಡೋದಿಲ್ಲ, ಅವರಿಗೆ ಪ್ರಮೋಷನ್ ಕೊಟ್ಟಿದ್ದಾರೆ. ಸೊ ಆಲ್ರೆಡಿ ಈಗ ನಾಳೆಯಿಂದ ಅಥವಾ ಈಗ ಫಾರ್ಮಸಿ ಅಂತ ಕೋರ್ಸುಗಳು ಈಗಾಗಲೇ 1.5 ತಿಂಗಳಿಂದ ಆನ್ಲೈನ್ ನಡೀತಾ ಉಂಟು. ಆನ್ಲೈನ್ ಈಸ್ ಡೆಫಿನೆಟ್ಲಿ ನಾಟ್ ಎ ಸಬ್ಸ್ಟಿಟ್ಯೂಟ್ ಆರ್ ಆಲ್ಟರ್ನೇಟಿವ್ ಅರೇಂಜ್ಮೆಂಟ್ ಫಾರ್ ರೆಗ್ಯುಲರ್ ಕ್ಲಾಸ್. ಆದ್ರೆ ಏನಾಗ್ತದೆ, ಸಮಥಿಂಗ್ ಇಸ್ ಬೆಟರ್ ದೆನ್ ನಥಿಂಗ್. ಮನೆಯಲ್ಲಿ ಸುಮ್ಮನೆ ಕುಳಿತುಕೊಳ್ಳೋದಕ್ಕಿಂತ ಒಂದು ಆನ್ಲೈನ್ ಕ್ಲಾಸ್ ಹೇಳೋದು ಒಂದು ಸಣ್ಣ ಲಿಂಕ್. ನಾನು ಈಗಾಗಲೇ ಹೇಳಿದಾಗ ಮಾನಸಿಕವಾಗಿ ಅವರು ಆ ಒಂದು ಸಂಬಂಧವನ್ನು ಇಟ್ಟುಕೊಳ್ಳಿಕ್ಕೆ ಹೆಚ್ಚಿನ ಅಂಶ ಅಕ್ಟೋಬರ್ದಲ್ಲಿ ಶುರು ಆಗ್ಬೋದು. ಈಗಾಗಲೇ ನಿನ್ನ ರಾಜ್ಯ ಸರ್ಕಾರ ಹೇಳ್ತು 9ರಿಂದ 12ನೇ ತರಗತಿ ವಿದ್ಯಾರ್ಥಿಗಳು ಕ್ಲಾಸ್ ಅಲ್ಲ, ನೀವು ಶಾಲೆಗೆ ಬರ್ಬೋದು, ಟೀಚರ್ಸನ್ನು ಭೇಟಿ ಆಗ್ಬೋದು, ಏನು ಕೌನ್ಸಿಲಿಂಗ್ ಮಾಡ್ಬೋದು, ಡೌಟ್ಗಳನ್ನು ಕೇಳ್ಬೋದು ಹೇಳಿ. ಸೊ ಅದು ಹೆಚ್ಚಾಂಶ ಮೊದಲ ಹಂತ. ಪದವಿ ತರಗತಿಗಳಿಗೆ ಬಿಡ್ತಾರೆ, ಅದರ ನಂತರ PUC ಅವರಿಗೆ ಬಿಟ್ಟಾರು, ಅದರ ನಂತರ ಹೈಸ್ಕೂಲ್ಗೆ, ಪ್ರಾಥಮಿಕಕ್ಕೆ ಸ್ವಲ್ಪ ಲೇಟ್ ಆಗೋದು. ಯಾಕಂದ್ರೆ ಮಕ್ಕಳ ಆರೋಗ್ಯ ಸ್ಥಿತಿಯನ್ನು ನಾವು ನೋಡಿಕೊಳ್ಬೇಕಾಗ್ತದೆ. ಅಂದ್ರೆ ಸ್ವಲ್ಪ ಮುನ್ನೆಚ್ಚರಿಕೆ ವಹಿಸುವಂತದ್ದು, ಮಾಸ್ಕ್, ಸ್ಯಾನಿಟೈಸರ್ ಇದನ್ನೆಲ್ಲ ಮಾಡಿಕೊಂಡು ದೇ ವಿಲ್ ವರ್ಕ್ಔಟ್ ದಿ ಸ್ಕೀಮ್. ಫಾರ್ ಎಕ್ಸಾಂಪಲ್ 2 ಬ್ಯಾಚ್ ಮಾಡ್ಯಾರು, 4 ಗಂಟೆಗಳ 2 ಬ್ಯಾಚ್, ಈಗ 5 ಗಂಟೆ ಉಂಟು, 4 ಗಂಟೆಗಳ 2 ಬ್ಯಾಚ್ ಮಾಡ್ಯಾರು, ಅಥವಾ 3 ದಿನ ಕ್ಲಾಸ್ ಮಾಡ್ಯಾರು, ಸಿಲೆಬಸ್ 25% ಕಟ್ ಮಾಡ್ಯಾರು. ಈಗ ಅನಾವಶ್ಯಕವಿರುವಂತ, ಅನಾವಶ್ಯಕ ಅಂತ ಹೇಳೋದಿಲ್ಲ, ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನು ತೆಗೆದು ಎಷ್ಟು ಬೇಕಷ್ಟನ್ನೇ ಕೊಡುವ ಸಾಧ್ಯತೆಗಳುಂಟು. ಹಾಗಾಗಿ 10 ಆಲೋಚನೆಗಳನ್ನು ಮಾಡಿ ಇಷ್ಟು ದೊಡ್ಡ ದೇಶದಲ್ಲಿ, ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇಷ್ಟು ಜನರು ಇರುವಾಗ ಹೆದರಿಕೆ ಬೇಡ. ಎಷ್ಟೋ ಜನರು ಮಾತಾಡೋದು ನಾನು ಕೇಳಿದ್ದೇನೆ, ಈ ವರ್ಷ ಹೋಯಿತು, ಈ ಅಕಾಡೆಮಿಕ್ ಇಯರ್ ಇಲ್ಲ ಹೇಳುವಂಥ ಮಾತು. ಬಂಧುಗಳೇ, ದಯವಿಟ್ಟು ಆ ರೀತಿಯಾದ ಮನಸ್ಥಿತಿಗೆ ಬರಬೇಡಿ. ನಿಮ್ಮ ಮಕ್ಕಳ ಜೀವನ ದೇಶಕ್ಕೆ ಪ್ರಾಮುಖ್ಯ, ನಿಮಗೂ ಪ್ರಾಮುಖ್ಯ, ದೇಶಕ್ಕೆ ಪ್ರಾಮುಖ್ಯ. ಹಾಗಾಗಿ ಅಂಥ ಯಾವುದೇ ಸಮಸ್ಯೆಗಳಾಗೋದಿಲ್ಲ. ಎಲ್ಲ ಸಮಸ್ಯೆಗಳನ್ನು ಎದುರಿಸುವಂಥ ಆ ಒಂದು ಸ್ಥಿತಿಗತಿ, ನೈತಿಕತೆ ಭಾರತದಲ್ಲಿ ಉಂಟು.
ಈಗ ಎಷ್ಟೋ ದೇಶಗಳಲ್ಲಿ ವ್ಯಾಪಾರೀಕರಣ ಇರುವಾಗ ನೈತಿಕತೆಗೆ ಕಮ್ಮಿ ಬೆಲೆ ಕೊಡ್ತಾರೆ. ಇಲ್ಲಿ ನೈತಿಕತೆಗೆ ತುಂಬ, ಯಾವುದೇ ಸರ್ಕಾರ ಇರಲಿ ಯಾವುದೇ ಪಕ್ಷ ಇರಲಿ ಅದೆಲ್ಲ ನಮಗೆ ಬೇಡ, ನೈತಿಕತೆಗೆ ಕೊಡ್ತಾರೆ. ಹಾಗಾಗಿ ನೈತಿಕ ಆಧಾರದಲ್ಲಿ ಇದನ್ನು ಇವತ್ತು ಈಗ ಬ್ಯಾಂಕಿನ ಲೋನ್ ಅನ್ನೋದೇ ಒಂದು ಶಕ್ತಿ, ಅದು ಶಕ್ತಿ. ಯಾಕಂದ್ರೆ ಬ್ಯಾಂಕಿನ ಲೋನ್ ನೀವು ಇನ್ಸ್ಟಾಲ್ಮೆಂಟ್ 6 ತಿಂಗಳು ಕಟ್ಟೋದು ಬೇಡ ಹೇಳೋದು, ಇಟ್ ಇಸ್ ಎ ಮೋರಲ್ ಡಿಸಿಷನ್, ವಿ ಹ್ಯಾವ್ ಟು ಅಪ್ರಿಷಿಯೇಟ್ ಇಟ್. ಯಾಕಂದ್ರೆ ಎಷ್ಟೋ ಕೋಟ್ಯಂತರ ಜನಗಳಿಗೆ ಬೈಕ್ ಲೋನು, ಕಾರ್ ಲೋನು, ಹೋಮ್ ಲೋನು 6 ತಿಂಗಳು ಕಟ್ಟಲಿಕ್ಕಿಲ್ಲ, ಉತ್ಪತ್ತಿಲ್ಲ, ಅದರ್ವೈಸ್ ತುಂಬ ಕಷ್ಟ ಆಗ್ತಿತ್ತು. ಹಾಗಾಗಿ ಶಿಕ್ಷಣದಲ್ಲಿ ಒಂದು ನೈತಿಕವಾಗಿ ಮೌಲ್ಯಮಾಪನ ಮಾಡಿ, ಮತ್ತು ವಿಶೇಷವಾಗಿ ಯುವ ಜನರು ಅವರಿಗೆ ಸ್ವಲ್ಪ ಇಮ್ಯುನಿಟಿ ಒಳ್ಳೆ ಇರ್ತದೆ, ಆರೋಗ್ಯ ಒಳ್ಳೆ ಇರ್ತದೆ. ಕಾಲೇಜುಗಳಲ್ಲಿಯೂ ನಾನು ಎಲ್ಲಿವರೆಗೆ ಹೇಳಿದ್ದೆ ಅಂದರೆ ಕಷಾಯ ಮಾಡಿಕೊಡಿ, ಫ್ರೀ, ನಮಗೆ ಆಯುರ್ವೇದಿಕ್ ಕಾಲೇಜ್ ಉಂಟು, ಕಷಾಯ ಮಾಡಿಕೊಡಿ. ಹಾಸ್ಟೆಲ್ಗಳಲ್ಲಿ ನಾವು ಡೆನ್ಸಿಟಿ ಕಮ್ಮಿ ಮಾಡಿ, ಕ್ಲಾಸ್ ರೂಮ್ಗಳನ್ನು ಈಗ ಅವರು ಮಾರ್ಗದರ್ಶನ ಮಾಡ್ತಾರೆ, ಆ ರೀತಿ ಮಾಡಿ. ಈಗ ಇಂಜಿನಿಯರಿಂಗ್ ಎಕ್ಸಾಮ್ಗಳು ತುಂಬ ಗ್ಯಾಪ್ ಇಟ್ಟು ಒಂದು ರೂಮಲ್ಲಿ 60 ಇರುವಲ್ಲಿ 15 ಜನಕ್ಕೆ ಎಕ್ಸಾಮ್ ಮಾಡಿದ್ದಾರೆ. ನಮಗೇನು ಅಲ್ಲಿ ಪರೀಕ್ಷೆಯನ್ನು ನೋಡಿಕೊಳ್ಳಲಿಕ್ಕೆ ಸ್ವಲ್ಪ ಹೆಚ್ಚು ಜನ ಬೇಕಾಗ್ತದೆ, ಆದರೂ ತೊಂದರೆ ಇಲ್ಲ, ಮಕ್ಕಳ ಆರೋಗ್ಯ ಉಳಿಯಿತು, ಅವರ ಮಾನಸಿಕತೆ ಉಲ್ಲಸಿತವಾಗಿದ್ದರು. ಹಾಗಾಗಿ ಖಂಡಿತ ಅಕ್ಟೋಬರ್ ಅಥವಾ ತಪ್ಪಿದ್ರೆ 1 ತಿಂಗಳು ಆ ಕಡೆಗೆ, ನನ್ನ ಪ್ರಕಾರ ಡಿಸೆಂಬರಿಂದ ಎಲ್ಲವೂ ನಾರ್ಮಲ್ಸಿ ಆಗ್ತದೆ. ಅದರ ಒಟ್ಟಿಗೆ ಇನ್ನೊಂದು ಮಾಹಿತಿ, ಈಗ ಲಸಿಕೆ ಅನೇಕ ರಾಷ್ಟ್ರಗಳು ಕಂಡು ಹಿಡಿದಿದ್ದೇವೆ ಅಂತ ಡಿಕ್ಲೇರ್ ಮಾಡಿದ್ದಾರೆ. ನಮ್ಮಲ್ಲಿ ಅನೇಕ ಪ್ರಯೋಗಗಳು ಕೊನೆ ಹಂತಕ್ಕೆ ಬಂದಿದೆ. ಲಸಿಕೆಯು ಬರ್ತದೆ, ಯಾಕೆಂದ್ರೆ ದೇವರು ಒಂದು ಮಾತುಂಟು, ಬೆಟ್ಟದ ಮೇಲೊಂದು ವೃಕ್ಷವನ್ನು, ಹೌದೌದು, ಬೆಟ್ಟದ ಮೇಲೊಂದು, ಅದು ಕಟ್ಟೆಯನ್ನು ಕಟ್ಟಿ ನೀರೆರೆದವರು ಯಾರು, ಬೆಟ್ಟದ ಮೇಲೆ ಒಂದು ವೃಕ್ಷ, ಯಾವುದೋ ಒಂದು ಹಕ್ಕಿಯ ಇದರಿಂದ ಅಥವಾ ಯಾವುದೋ ಕಾರಣದಿಂದ ಹುಟ್ಟುತ್ತದೆ ಆ ಗಿಡ. ಆ ಗಿಡವನ್ನು ರಕ್ಷಣೆ ಯಾರು ಮಾಡಿದ್ದು? ಪ್ರಕೃತಿಯೇ ಮಾಡಿದ್ದು, ದೇವರೇ ಮಾಡಿದ್ದು. ಅದಕ್ಕೆ ಯಾರು ಕಟ್ಟೆ ಹಾಕಲಿಲ್ಲ, ನಾವು ನೀರು ಒಯ್ಯಲಿಲ್ಲ. ಹಾಗೆ ಈ ಮನುಷ್ಯ ಜೀವನವನ್ನು ವಿಶೇಷವಾಗಿ ಭಾರತದಲ್ಲಿ ದೇವರು ಸಂರಕ್ಷಿಸ್ತಾನೆ. ನಾವು ನಂಬಿದ ದೇವರಲ್ಲಿ ಅದು ಒಂದು ಪ್ರಾಮುಖ್ಯವಾದ ಮಾತು. ಇಲ್ಲಿ ದೇವರು ಹೇಳುವುದು ಕೇವಲ ಧಾರ್ಮಿಕ ಭಾವನೆ ಅಲ್ಲ, ದೇವರು ಹೇಳುವುದು ಒಂದು ಆಕ್ಸಿಜನ್, ದೇವರು ಹೇಳುವುದು ಒಂದು ಸೈಕಲಾಜಿಕಲಿ ಪಾಸಿಟಿವ್ ಎನರ್ಜಿ ಕೊಡುವಂಥ, ಇಫೆಕ್ಟ್ ಕೊಡುವಂಥ ಅದು ಒಂದು ವ್ಯವಸ್ಥೆ. ಹಾಗಾಗಿ ನಾವು ಕಷ್ಟಗಳನ್ನು ದೇವರಿಗೆ ಹಾಕುವ, ಸುಖಗಳನ್ನು ನಾವು ಸಂತೋಷ ಮಾಡುವ, ಸುಖಗಳನ್ನು ಸಂತೋಷವನ್ನು ಅನುಭವಿಸುವಾಗ ಪ್ರಕೃತಿಯ ನಿರ್ಲಕ್ಷ್ಯ ಬೇಡ. ಇವತ್ತು ಏನು ತುಂಬ ಮಲಿನ ಆಗ್ತಾ ಉಂಟು ಅಥವಾ ಕಲುಷಿತವಾದ ವಾತಾವರಣ ಉಂಟು, ಅದರ ಬಗ್ಗೆ ಸ್ವಲ್ಪ ಎಚ್ಚರ ಕೊಡು. ನಾವು ತುಂಬ ಸ್ವಾರ್ಥಿಗಳಾಗೋದು ಬೇಡ. ಸ್ವಚ್ಛ ನೀರು, ಸ್ವಚ್ಛ ಪರಿಸರ, ಸ್ವಚ್ಛ ಗಿಡಬಳ್ಳಿಗಳು, ಮತ್ತು ವಿಶೇಷವಾಗಿ ಇವತ್ತು ಹಳ್ಳಿಗಳನ್ನು ನಾವು ನಿರ್ಲಕ್ಷಿಸ್ತೇವೆ. ಹಳ್ಳಿಯವರು ಬಂದರೆ ಹೇಳಿದರೆ ಸ್ವಲ್ಪ ನಿರ್ಲಕ್ಷ್ಯ ಮನೋಭಾವ. ಇದು ಒಂದು ದೇವರು ಕೊಟ್ಟ ಸಣ್ಣ ಇಂಜೆಕ್ಷನ್. ಹಳ್ಳಿ ಇರಲಿ, ಡೆಲ್ಲಿ ಇರಲಿ, ನಗರ ಇರಲಿ, ನಾವೆಲ್ಲರೂ ಬಂಧುಗಳು. ಹಳ್ಳಿಯಲ್ಲೂ ಜನರು ಇರಬೇಕು, ನಗರದಲ್ಲೂ ಇರಬೇಕು, ITBT ಬೇಕು, ಕೃಷಿಯೂ ಬೇಕು, ಎಲ್ಲವನ್ನು ಸಮ್ಮಿಳಿತವಾದ ಸಮತೋಲನವಾದ ಸಮಾನಾಂತರವಾದ ಸರ್ವತೋಮುಖ ಅಭಿವೃದ್ಧಿ ನಮ್ಮ ಉದ್ದೇಶ ಆಗಿರಬೇಕು. ಆಗ ತಳಮಟ್ಟದ ಪ್ರತಿಯೋರ್ವ ಪ್ರಜೆಗೆ, ಪ್ರತಿಯೋರ್ವನಿಗೆ ಸುಖ ಸಿಕ್ಕಬೇಕು. ಕೇವಲ ಓರ್ವ ಶ್ರೀಮಂತನಾಗಿ ಆತ ದೊಡ್ಡ ಕಾರಲ್ಲಿ ಹೋದ ಕೂಡಲೇ ಆತನಿಗೆ ಸುಖ ಇರೋದಿಲ್ಲ. ಆ ಸುತ್ತಲೂ ಸಂತೋಷದ ವಾತಾವರಣ ಇದ್ದಾಗ ಮಾತ್ರ ಖುಷಿ ಇರ್ತದೆ. ಹಾಗಾಗಿ ಸುತ್ತಲೂ ಸಂತೋಷ ಇರಬೇಕಾದ್ರೆ ಶಿಕ್ಷಣದ ಮುಖಾಂತರ. ಇವತ್ತು ಇನ್ನೊಂದು ಪ್ರಶ್ನೆ ಬರ್ಬೋದು, ನೀವು ಕೇಳಲಿಕ್ಕೆ ಮುಂದೆ ನಾನು ಹೇಳ್ತೇನೆ, ಪ್ರೈಮರಿ ಮತ್ತು KG ಕ್ಲಾಸ್ಗಳು ಏನಾಗ್ಬೋದು ಹೇಳಿ. ಗೈಡ್ಲೈನ್ಸ್ ಬರ್ತದೆ, ಕೇಂದ್ರ ಸರ್ಕಾರ ಆಲೋಚನೆ ಮಾಡ್ತಾರೆ, ಅವರ ಆರೋಗ್ಯ ಮುಖ್ಯ. ಅಲ್ಲಿ ನಮಗೆ ಆ ಮಕ್ಕಳಿಗೆ 6 ತಿಂಗಳು ಲೇಟ್ ಆದ್ರೂ ತೊಂದರೆ ಇಲ್ಲ, ಯಾಕಂದ್ರೆ ಆ ಪುಟಾಣಿಗಳ ಆರೋಗ್ಯ ನಮಗೆ ಮುಖ್ಯ. ಆದರೆ ಬೆಳೆದ ಮಕ್ಕಳು 9ರಿಂದ ನಂತರದವರು ಪದವಿ, ಸ್ನಾತಕೋತ್ತರ, ಇಂಜಿನಿಯರಿಂಗ್, ಪ್ರೊಫೆಷನಲ್ ಕಾಲೇಜುಗಳಿಗೆ ಸಮಸ್ಯೆಗಳು ಇರುವುದಿಲ್ಲ. ಟೆಕ್ನಿಕಲಿ ಇವತ್ತು ಪ್ರೊಫೆಷನಲ್ ಕಾಲೇಜುಗಳಿಗೆ ಏನಾಗ್ತದೆ ಹೇಳಿದರೆ, ತುಂಬ ಒಂದು 2% ಫಾರಿನ್ ಸ್ಟೂಡೆಂಟ್ಸ್ ಇದ್ದಾರೆ. ನನ್ನ ಸಂಸ್ಥೆಯನ್ನು ಸೇರಿಸಿ ಎಲ್ಲ ಕಡೆ ಹೆಚ್ಚಿನ ಕಡೆಗಳು ಇದ್ದಾರೆ. ಅವರಿಗೆ ಅಂತಾರಾಷ್ಟ್ರೀಯ ವಿಮಾನಯಾನ ಪ್ರಾರಂಭಿಸಲಿಕ್ಕೆ ಆಗೋದಿಲ್ಲ. ದಿಸ್ ಎ ಟೆಕ್ನಿಕಲ್ ಇಶ್ಯೂ ಆ್ಯಂಡ್ ಐ ಫೀಲ್ ಆ್ಯಂಡ್ ಐ ಎಕ್ಸ್ಪೆಕ್ಟ್ ಇದನ್ನು ಅವರು ಸಾಲ್ವ್ ಮಾಡ್ತಾರೆ. ಅವರಿಗೆ 1 ತಿಂಗಳು ಲೇಟ್ ಬರಲಿಕ್ಕೆ ಪರ್ಮಿಷನ್ ಕೊಡೋದು ಏನಾರು ಮಾಡ್ಯಾರ, ಯಾಕಂದರೆ ಖಂಡಿತ ಅಕ್ಟೋಬರ್ದಲ್ಲಿ ಇಂಟರ್ನ್ಯಾಷನಲ್ ಫ್ಲೈಟ್ ಪ್ರಾರಂಭವಾಗುವ ಸಾಧ್ಯತೆಗಳು ಕಮ್ಮಿ. ಹಾಗಾಗಿ ಅದು ಏನಿದ್ರು ನಮ್ಮ ಮಕ್ಕಳಿಗೆ ತರಗತಿಗಳು ಆರಂಭ ಆಗಲಿ ಹೇಳುವಂಥ ಆಶಾಭಾವನ ಆಗ್ತದೆ ಹೇಳುವಂಥ ಒಂದು ಆತ್ಮವಿಶ್ವಾಸ ಮತ್ತು ನಿರೀಕ್ಷೆ. ಮತ್ತು ಏನಾಗಿದೆ ಹೇಳಿದರೆ, ಆ ಮಕ್ಕಳ ಒಂದು ಸಂತೋಷ, ಅವರ ಒಂದು ಕೀಟಲೆ ಚೇಷ್ಟೆಗಳು, ಅವರು ಒಂದು ಕ್ಯಾಂಪಸ್ನಲ್ಲಿ ಓಡಾಡದೆ ಎಲ್ಲ ಕ್ಯಾಂಪಸ್ಗಳು ಸ್ತಬ್ಧ ಆಗಿದೆ. ನಾವು ಎಷ್ಟು ಹೋದ್ರು ಮಕ್ಕಳಿದ್ರೆ ಮಾತ್ರ ಒಂದು ಶಿಕ್ಷಣ ಸಂಸ್ಥೆಗೆ ಜೀವ. ಹಾಗಾಗಿ ಅಂತ ಜೀವ ಬೇಗ ಬರಲು ಹೇಳುವಂತ ಇಂಪಾರ್ಟೆಂಟ್. ಈಗ ಸರ್ ಹೇಳಿದಾಗೆ ಆ ಮಕ್ಕಳ ಒಂದು ಲವಲವಿಕೆ ಇದ್ದರೆ ಮಾತ್ರ ಒಂದು ಆ ಕ್ಯಾಂಪಸ್ಗೆ ಒಂದು ಜೀವ ಇರುತ್ತದೆ. ಇದು ಇಷ್ಟು ಮಾತ್ರ ಅಲ್ಲ, ಇಡೀ ಒಂದು ನಗರ, ಒಂದು ಪೇಟೆ, ಒಂದು ಪಟ್ಟಣ ಅಥವಾ ಒಂದು ಹಳ್ಳಿಯ ಸಣ್ಣ ಸಣ್ಣ ಪ್ರದೇಶಗಳು ಕೂಡ ಅಲ್ಲಿ ಲವಲವಿಕೆ ಅಥವಾ ಜೀವಂತಿಕೆ ಅನ್ನೋದು ಇರುವುದೇ ಈ ವಿದ್ಯಾರ್ಥಿಗಳು ಓಡಾಡಿದರೆ. ಈಗ ಒಂದು ದೇವಸ್ಥಾನ ಇರಲಿ, ಚರ್ಚ್ ಇರಲಿ, ಮಸೀದಿ ಇರಲಿ, ಶಿಕ್ಷಣ ಸಂಸ್ಥೆ ಇರಲಿ, ಕೈಗಾರಿಕೆ ಇರಲಿ, ಮಾರ್ಗ ಇರಲಿ, ಬಸ್ ಇರಲಿ, ಆಟೋ ಇರಲಿ, ಜನಗಳು ಬೇಕು. ಜನಗಳ ಮುಖದಲ್ಲಿ ನಗು, ಒಬ್ಬನ ನಗುವನ್ನು ನೋಡಿ ಪ್ರೇರೇಪಣೆಗೊಂದು ಇನ್ನೊಬ್ಬ ನಗುವಂಥ ಸ್ಥಿತಿ. ಇವತ್ತು ದುರದೃಷ್ಟವಶಾತ್ ಒಬ್ಬನ ಬೇಸರ ನೋಡಿ ನಾವೆಲ್ಲರೂ ಕುಗ್ತಾ ಇದ್ದೇವೆ. ಖಂಡಿತ ಸಾಂತ್ವನ ಬೇಕು, ಸಲಹೆ ಬೇಕು, ಸಹಕಾರ ಬೇಕು, ಸಾಧ್ಯವಾದರೆ ಸಹಾಯ ಬೇಕು, ಆದರೆ ಕುಗ್ಗುವುದು ಬೇಡ.
ದಯವಿಟ್ಟು ಕುಗ್ಗುದು ಬೇಡ. ಹಾಗಾಗಿ ಶಿಕ್ಷಣ ವಿಚಾರಕ್ಕೆ ಬಂದರೆ ಎಲ್ಲವೂ ವ್ಯವಸ್ಥಿತವಾಗಿ ಆಗ್ತದೆ. ಸರ್ಕಾರ ನಾವು ನಿರೀಕ್ಷೆ ಮಾಡಿದ ಮಟ್ಟಕ್ಕಿಂತ ಹೆಚ್ಚಿನ ಜಾಗ್ರತೆಯನ್ನು ಶಿಕ್ಷಣ ಮತ್ತು ಇತರ ವಿಷಯಗಳಲ್ಲಿ, ಈಗ ನಾನು ಈಗಾಗಲೇ ಹೇಳಿದಾಗ ಬ್ಯಾಂಕ್ ಲೋನ್ ವಿಷಯ ಹೇಳಿದೆ, ಕೆಲವು ಫೆಸಿಲಿಟಿಗಳು ಕೊಟ್ಟರು, ಕೊಡ್ಲಿಕ್ಕೆ ಆಗಲಿಲ್ಲ. ಇವತ್ತು ಶಿಕ್ಷಣದ ದೊಡ್ಡ ಪ್ರಶ್ನೆ ಉಂಟು, ಅದು ಯಶಸ್ವಿಯಾಗಿ ನಿರ್ವಹಿಸ್ತಾರೆ. ಯಾರಿಗೂ ಈಗಾಗಲೇ ಹೇಳಿದೆ, ಅಂಜಿಕೆ ಬೇಡ, ಭಯ ಬೇಡ, ಶಿಕ್ಷಣ ವಿಷಯದಲ್ಲಿ ಜಾಗ್ರತೆ ಇರಲಿ. ಈಗ ಆನ್ಲೈನ್ ಕ್ಲಾಸ್ ಆಗ್ತದೆ, ಮಕ್ಕಳು ಓದ್ತಾರ ಇಲ್ವೋ ನೋಡಿ, ಫಾಲೋ ಅಪ್ ಮಾಡಿ. ಶಾಲೆಯಲ್ಲಿ ಈಗ ಸೆಪ್ಟೆಂಬರ್ 20ನೇ ತಾರೀಕಿನ ನಂತರ ನೀವು ಶಾಲೆಗಳಿಗೆ ಹೋಗ್ಬೋದು ಹೇಳಿದ್ದಾರೆ, 9ನೇ ಕ್ಲಾಸ್ನ ಮೇಲಿನ ಮಕ್ಕಳಿಗೆ. ಶಾಲೆಗಳಿಗೆ ಹೋಗಿ ಇನ್ಸ್ಟೆಡ್ ಆಫ್ ಏನು ಆ ಫಿಯರ್ ಫೋಬಿಯಾ ಡೆವಲಪ್ ಮಾಡೋ ಬದಲಾಗಿ ನೀವು ಜಾಗ್ರತೆ ಮಾಡಿ. ಮಕ್ಕಳ ಮಾನಸಿಕ ಸ್ಥಿತಿ, ಅವರ ಆರೋಗ್ಯ, ಮತ್ತೆ ಸ್ವಲ್ಪ ನೋಡಿಕೊಳ್ಬೇಕು, ತಿಂಡಿ ತಿಂತಾರ ಇಲ್ವಾ, ಒಟ್ರಾಸಿ ಹೋಗ್ತಾರ, ಮಾಸ್ಕ್ ಹಾಕ್ತಾರ ಇಲ್ವಾ, ಯಾವ ರೀತಿ ಮಿಕ್ಸ್ ಆಗ್ತಾರೆ, ಅದೆಲ್ಲವನ್ನು ಜಾಗ್ರತೆಯಿಂದ ನೋಡಿ. ಮೋಸ್ಟ್ ಪ್ರಾಬ್ಲಿ ಹೆಚ್ಚಿನ ವಿಷಯ ಸರ್ಕಾರ, ಸ್ವಯಂ ಸೇವಾ ಸಂಸ್ಥೆಗಳು, ಅಧಿಕಾರಿಗಳು, ನಾವು ಶಿಕ್ಷಣ ಸಂಸ್ಥೆಯವರು ಮತ್ತು ಮಾಧ್ಯಮದವರು ಜನರನ್ನು ಹೆಚ್ಚು ಹೆಚ್ಚು ಎಜುಕೇಟ್ ಮಾಡಬೇಕಾದ ಅವಶ್ಯಕತೆ ಉಂಟು. ಇಲ್ಲಿ ಯಾಕೆ ಭಯ ಬಂತ ಹೇಳಿದ್ರೆ, ದಯವಿಟ್ಟು ಬೇಸರ ಮಾಡಬೇಡಿ. ಟಿ ವಿ ಮಾಧ್ಯಮದಲ್ಲಿ, ವಿಶೇಷವಾಗಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಮಾಧ್ಯಮಗಳಲ್ಲಿ, ಸ್ಥಳೀಯ ಮಾಧ್ಯಮಗಳಲ್ಲಿ ಆಗಲಿಲ್ಲ, ಭಯ ಹುಟ್ಟಿಸಿದ್ರು. ಇಷ್ಟು ಜನ ತೀರಿ ಹೋದ್ರು, ಇಂಥದ್ದು ಯಾವುದೋ ಒಂದು ಸೀನನ್ನು, ಅದು ಕೊರೋನಾ ಸೀನಲ್ಲ, ಯಾವುದೋ ಪಿಕ್ಚರ್ ಸೀನು, ರಣಕೇಕೆ, ಸ್ಫೋಟ, ಅಲ್ಲೇ ಬೀಳುವುದು. ಬಂಧುಗಳು ಹಾಗೆ ಆಗಲಿಲ್ಲ, ಆಗುವುದಿಲ್ಲ. ಹಾಗಾಗಿ ಮಾಧ್ಯಮಗಳಿಗೂ ಜವಾಬ್ದಾರಿ ಉಂಟು. ನನ್ನ ಕಳಕಳಿಯ ವಿನಂತಿ ಪ್ರತಿಯೊಬ್ಬರು, ನಾನು ಅದಕ್ಕೆ ಫಸ್ಟಿಗೆ ಹೇಳಿದೆ, ನನ್ನಿಂದ ಬದಲಾವಣೆ ಶುರುವಾಗಬೇಕು. ನಾವು ನಿಮಗೆ ಕೈ ತೋರಿಸ್ತೇವೆ, ನೀವು ಮಾಡಬೇಕು, ಆದರೆ ಫಸ್ಟಿಗೆ ನಾನು ಮಾಡಬೇಕು. ಆಗ ಪ್ರತಿಯೊಬ್ಬನು ನಾನು ಮಾಡಬೇಕು ಹೇಳೋ ಮನೋಭಾವ ಬಂದಾಗ ಸಮಾಜದಲ್ಲಿ ಮೌನ ಕ್ರಾಂತಿ. ಕೊರೋನಾದ ಜೊತೆಗೆ ಬದುಕನ್ನು ಕಟ್ಟೋಣ ಅಂತ ಈ ಒಂದು ಆಶಯದ ಈ ಒಂದು ಕಾರ್ಯಕ್ರಮಗಳನ್ನು ಇಟ್ಟುಕೊಂಡದೇ ಅದೇ ಒಂದು ಕಾರಣಕ್ಕಾಗಿ. ನೀವು ಹೇಳಿದಾಗೆ ಮಾಧ್ಯಮ ಇವತ್ತು ರಾಜ್ಯ ಮಟ್ಟದ ಅಥವಾ ರಾಷ್ಟ್ರೀಯ ಇಲ್ಲ, ಸ್ಥಳೀಯ ಮಾಧ್ಯಮಗಳು ಒಳ್ಳೆ ಕೆಲಸ, ನಾನು ಅವರಿವರ ಹೆಸರು ಹೇಳಲ್ಲ, ಹೆಚ್ಚಿನ ಎಲ್ಲ ಮಾಧ್ಯಮಗಳು ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ, ಸಹಾಯ ಕೊಟ್ಟಿದ್ದಾರೆ, ಸಹಕಾರ ಕೊಟ್ಟಿದ್ದಾರೆ, ಆತ್ಮವಿಶ್ವಾಸ ತುಂಬಿಸುವ ಕೆಲಸವನ್ನು ಮಾಡಿದ್ದಾರೆ, ಅದು ಮಾಡ್ತಾ ಇದ್ದಾರೆ. ಇವತ್ತು ಯಾವುದೋ ಕಾರಣಕ್ಕೆ ಕಾಂಪಿಟೇಷನ್ ಇರ್ಬೋದು, ಇತರ ಕಾರಣಗಳು, ಅದನ್ನು ನಾವು ಎಕ್ಸ್ಪೋಸ್ ಮಾಡ್ತಾ ಇದ್ದೇವೆ ಕಳೆದ 15 ದಿವಸಗಳಿಂದ. ಆ ಒಂದು ಮೋಸ ಅದು ಜನತೆಗೆ ಮಾಡಿದಂತ, ನಾಗರಿಕರಿಗೆ ಮಾಡಿದಂತ. ನಾನು ಈ ವೇದಿಕೆಯಿಂದ ಒಂದು ಮನವಿಯನ್ನು ಮಾಡ್ತೇನೆ, ಇವತ್ತು ಮಾಧ್ಯಮ ಇರ್ಬೋದು, ಸುಮ್ಮನೆ ಭಯ ಹುಟ್ಟಿಸಿದೆ ಅಲ್ವಾ, ಕೋವಿಡ್, ರಣಕೇಕೆ, ಸ್ಫೋಟ, ವೇದಿಕೆ ಮುಖಾಂತರ ಒಂದು ಕಾರಣದಿಂದಾಗಿ ಇಡೀ ಸಮಾಜಕ್ಕೆ, ಯುವಕರಿಗೆ, ವಿದ್ಯಾರ್ಥಿಗಳಿಗೆ, ಪುಟಾಣಿಗಳಿಗೆ ಅದು ಸಹಿಸಿಕೊಳ್ಳಲಾರದ ಭಯದಿಂದ ಇವತ್ತು. ನಾನೊಂದು ಕಿವಿ ಮಾತು ಹೇಳಲಿಕ್ಕೆ ಬಯಸ್ತೇನೆ ಈ ಸಂದರ್ಭದಲ್ಲಿ. ಇವತ್ತು ಮಾಧ್ಯಮ ಇರ್ಬೋದು, ಆಸ್ಪತ್ರೆಗಳಿರ್ಬೋದು, ದಯವಿಟ್ಟು ಯಾರು ಬೇಸರ ಮಾಡಬಾರ್ದು. ಅಧಿಕಾರಿ ವರ್ಗ ಇರ್ಬೋದು, ರಾಜಕೀಯ ಸ್ನೇಹಿತರು ಇರ್ಬೋದು, ದಯವಿಟ್ಟು ಡೋಂಟ್ ಟೇಕ್ ದಿ ಥಿಂಗ್ಸ್ ಫಾರ್ ಗ್ರಾಂಟೆಡ್. ಇವತ್ತೊಂದು ಇಂಗ್ಲಿಷ್ನಲ್ಲಿ ಒಂದುಂಟು, ಏನು, ಸಾಮಾನ್ಯ ಜನರ ತಾಕತ್ತು ಹೇಳಿ. ಡೋಂಟ್ ಇಗ್ನೋರ್ ಆರ್ ನೆಗ್ಲೆಕ್ಟ್ ಎ ಕಾಮನ್ ಮ್ಯಾನ್. ಕಾಮನ್ ಮ್ಯಾನ್ ಈಸ್ ಎಸೆಟ್, ಇಟ್ ಇಸ್ ನಾಟ್ ದಿ ಲೀಡರ್ಸ್. ಇವತ್ತು ದುರದೃಷ್ಟವಶಾತು ಕೆಲವು ಕಡೆಗಳಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೆ ಅಥವಾ ಅನುಭವದ ಕೊರತೆಯಿಂದ ಅಥವಾ ಏಕಾಏಕಿ ಬಂದ ಕಾರಣ ಒಂದು ಹೇರುವಿಕೆಯನ್ನು ನಾವು ಕಾಣ್ತಾ ಇದ್ದೇವೆ. ಏನೋ ಒಂದು ಕಂಪಲ್ಸರಿ ಟೆಸ್ಟಿಂಗ್ ಅಂತ ಯಾರೋ ಬರ್ತಾರೆ, ಏನು ಆಸ್ಪತ್ರೆಯಲ್ಲಿ ಸ್ವಲ್ಪ ಕೆಲವರು ಉತ್ತಮ ಸೇವೆ ಕೊಡುವವರಿದ್ದಾರೆ, ಎಲ್ಲೋ ಸಂವಹನದ ಕೊರತೆ, ಎಲ್ಲೋ ಬೆರಳೆಣಿಕೆಯಷ್ಟು ಒಂದು 98% ಅಧಿಕಾರಿಗಳು ಒಂದು ತಮ್ಮ ಜೀವವನ್ನು ಪಣವಿಟ್ಟು ಕೆಲಸ ಮಾಡುವಾಗ ಎಲ್ಲೋ 1-2 ಅಧಿಕಾರಿಗಳು ಏನು ಅದರಲ್ಲಿ ದುರುಪಯೋಗ ಮಾಡಿಕೊಂಡದ್ದು. ಹೆಚ್ಚಿನ ರಾಜಕಾರಣಿಗಳು ಮುಕ್ತ ಮನಸ್ಸಿಂದ ಒಳ್ಳೆ ಕೆಲಸ ಮಾಡುವಾಗ ಯಾರೋ ಓರ್ವ 2 ಜನ ಅದರಲ್ಲಿ ದಂಧೆ ಮಾಡಿದ್ದು. ಈಗ ಏನಾಗ್ತದೆ ಹೇಳಿದ್ರೆ, ನಮ್ಮ ಕನ್ಸರ್ನ್, ವಿ ಡೋಂಟ್ ವಾಂಟ್ ಟಾಕ್ ಇಂಡಿವಿಜುವಲ್, ನಮ್ಮ ಕನ್ಸರ್ನ್ ಸಮಾಜದ ಸ್ವಾಸ್ಥ್ಯ, ಸಮಾಜಕ್ಕೊಂದು ಆರೋಗ್ಯ ಹೇಳಿರ್ತದೆ, ಸಮಾಜದ ಆರೋಗ್ಯ ಹಾಳಾಗಬಾರ್ದು. ಹಾಗಾಗಿ ಅವರಿಗೆ ನಾನು ಇಷ್ಟೇ ಕಿವಿ ಮಾತು ಹೇಳ್ತೇನೆ, ನಾನು ಯಾವುದೇ ಸಂದರ್ಭದಲ್ಲಿ ಸಾರ್ವಜನಿಕ ಜೀವನದಲ್ಲಿ ಕೆಟ್ಟದಾಗಿ ಮಾತನಾಡೋದಿಲ್ಲ, ನನ್ನಂಥವ್ರು ಮಾತಾಡಲೂಬಾರದು. ಯಾಕೆಂದ್ರೆ ನಾವು ವಿದ್ಯಾರ್ಥಿಗಳಿಗೆ ಹೇಳಿಕೊಡುವವರು, ಶಿಕ್ಷಕರಿಗೆ ಹೇಳಿಕೊಡುವವರು. ಆದರೆ ಒಂದು ಕಿವಿ ಮಾತು, ಸಾಮಾನ್ಯ ಜನರನ್ನು ಯಾರು ನಿರ್ಲಕ್ಷಿಸ್ತಾರೆ, ಟೇಕನ್ ಫಾರ್ ಗ್ರಾಂಟೆಡ್, ಅಧಿಕಾರಶಾಹಿ, ದರ್ಪ, ದುರುಪಯೋಗ. ಓರ್ವ ಬಡ ರೋಗಿ ಬಂದಾಗ 3 ಲಕ್ಷ ಬಿಲ್ಲು ಮಾಡೋದು. ಇವತ್ತು ಸರ್ಕಾರದ ಅನೇಕ ಸ್ಕೀಮ್ಗಳುಂಟು, ಆಯುಷ್ಮಾನ್ ಸ್ಕೀಮ್ ಉಂಟು, ಅದರೊಳಗೆ ಮಾಡಿ ಅಪ್ಪ, ಯಾಕಂದ್ರೆ ನಿಮಗೂ ಖರ್ಚುಗಳಿರ್ತದೆ. ಅಥವಾ ನಮ್ಮಂಥ ಶಿಕ್ಷಣ ಸಂಸ್ಥೆಗಳು ಇಂಥ ದಿನವೇ ಕಂಪಲ್ಸರಿ ಕಟ್ಟಬೇಕು, ನಮಗೆ ಕಳೆದ ವರ್ಷ ಫೀಸೇ ₹1,000 ಬರಲಿಲ್ಲ, ನಾವಿನ್ನೂ ಕೇಳ್ತಾನೆ ಇದ್ದೇವೆ. ಈ ವರ್ಷ ಫೀಸು ಆನ್ಲೈನ್ ಶುರು ಆದ ಮೇಲೆ 5,000 10,000 ಹಾಕಿದವರಿಗೂ ನಾವು ಕೊಡಬೇಕು ಹೇಳ್ತಾ ಇದ್ದೇವೆ ಅಲ್ಲ, ಅವರನ್ನು ನಾವು ಡಿಸ್ಕರೇಜ್ ಮಾಡ್ತಾ ಇಲ್ಲ. ಯಾಕೆಂದರೆ ಇಲ್ಲಿ ಏನಾಗಿದೆ, ಇದು ಒಂದು ರೀತಿಯ ನೈತಿಕ ಯುದ್ಧ. ಇದನ್ನು ಗೆಲ್ಲಬೇಕಾದ್ರೆ ಎಲ್ಲ ಕಡೆಯಲ್ಲಿ ಮನುಷ್ಯ ನಾವೊಬ್ಬರನ್ನು ಪ್ರೀತಿಸಿ ದುರುಪಯೋಗ ಮಾಡಿಕೊಂಡವರಿದ್ದಾರೆ. ಇನ್ನೊಂದು ಮುಖ ಉಂಟು, ಸಾಮರ್ಥ್ಯ ಇದ್ದವರು ಕೊಡದೆ ದುರುಪಯೋಗ ಮಾಡಿದ್ದಾರೆ, ಅದು ತಪ್ಪು. ಹಾಗಾಗಿ ನಾವು ಅದಕ್ಕೋಸ್ಕರ ನಾನು ಹೇಳಿದೆ, ಬದಲಾವಣೆಗಳು ಅವರವರಿಂದ ಆಗಬೇಕು. ಅದರ ಒಟ್ಟಿಗೆ ಸಾಮಾನ್ಯ ಜನರಿಗೆ ತೊಂದರೆ ಕೊಡುವಂಥ ಮನೋಭಾವ ದಯವಿಟ್ಟು ಬೇಡ. ಪ್ರೀತಿಯಿಂದ ಗೆಲ್ಲೋಣ, ವಿಶ್ವಾಸದಿಂದ ಗೆಲ್ಲೋಣ, ನಗುವನ್ನು ಕಾಣೋಣ, ಆನಂದದಿಂದ ಬಾಳೋಣ. ಸಾಮಾಜಿಕ ಇಡೀ ಭಾರತ ತಾಕತ್ತಿರುವುದು. ಸ್ಫೂರ್ತಿದಾಯಕವಾದ ಮಾತುಗಳನ್ನು ಹೇಳ್ತಾ ಇದ್ದೀರಿ. ಬಹುಶಃ ವೀಕ್ಷಕರೇ, ಗಣೇಶ್ ರಾವ್ ಅವರು
ಯಾವತ್ತೂ ಕೂಡ ತುಂಬ ಲವಲವಿಕೆ ಇರುವಂಥ ಮತ್ತು ಆ ಒಂದು ಸ್ಫೂರ್ತಿಯನ್ನು ಮತ್ತೊಂದು ಆಶಾ ಮನೋಭಾವವನ್ನು ನಿರಂತರವಾಗಿ ಒಂದು ಬಡಿದೆಬ್ಬಿಸುವಂಥ ಒಬ್ಬ ಮಾತುಗಾರ. ತುಂಬ ಒಳ್ಳೆಯ ಮಾತನ್ನು ಇವತ್ತು ಹೇಳ್ತಾ ಇದ್ದಾರೆ. ನಾವು ಈ ಒಂದು ಸಂವಾದವನ್ನು ಸಣ್ಣ ಬ್ರೇಕ್ ನಂತರ ಮತ್ತೆ ಮುಂದುವರಿಸುವ. ಈಗ ಒಂದು ಸಣ್ಣ ಬ್ರೇಕ್. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಮತ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಕೊರೋನಾ ಶಿಕ್ಷಣದಿಂದ ಬದುಕು ಕಟ್ಟೋಣ ಆಶಯದ ಕಾರ್ಯಕ್ರಮ ಇವತ್ತು ಈಗ ಈ ಒಂದು ವೇದಿಕೆಯಲ್ಲಿ ನಡೀತಾ ಉಂಟು. ಮಂಗಳೂರಿನ ಕರಾವಳಿ ಗ್ರೂಪ್ ಆಫ್ ಕಾಲೇಜಸ್ನ ಸ್ಥಾಪಕ ಅಧ್ಯಕ್ಷರಾಗಿರುವಂಥ ಎಸ್ ಗಣೇಶ್ ರಾವ್ ಅವರು ನಮ್ಮ ಜೊತೆಗಿದ್ದಾರೆ. ತುಂಬ ಪ್ರೇರಣಾದಾಯಕವಾದ, ಸ್ಫೂರ್ತಿದಾಯಕವಾದ, ಭರವಸೆಯ ಮತ್ತು ಆಶಾದಾಯಕವಾದ ಮಾತುಗಳನ್ನು ಈ ಒಂದು ಬ್ರೇಕ್ನ ಮೊದಲು ಅವರು ಕೊಡ್ತಾ ಇದ್ದರು. ನಾವು ಶಿಕ್ಷಣದ ಮೂಲಕ ಬದುಕನ್ನು ಮತ್ತೆ ಕಟ್ಟಿಕೊಳ್ಳುವುದು, ಮತ್ತೆ ಸಂಭ್ರಮಕ್ಕೆ ಬರುವುದು ಮತ್ತು ಒಟ್ಟು ಶೈಕ್ಷಣಿಕ ವ್ಯವಸ್ಥೆ ಯಥಾ ಪ್ರಕಾರ ಟ್ರ್ಯಾಕ್ಗೆ ಬರುವಂಥ ಒಂದು ಸ್ಥಿತಿಗತಿಗಳು ಯಾವ ರೀತಿ ಇರಬೇಕು, ಯಾವ ರೀತಿ ಆಶಯಗಳು ಬೇಕು, ಯಾವ ರೀತಿ ಮುನ್ನೋಟ ಬೇಕು, ಯಾವ ರೀತಿ ಕನಸು ಬೇಕು, ಯಾವ ರೀತಿ ವಿಷನ್ ಬೇಕು ಅನ್ನುವ ವಿಚಾರವಾಗಿ ಶ್ರೀಯುತ ಎಸ್ ಗಣೇಶ್ ರಾವ್ ಅವರು ನಮ್ಮ ಜೊತೆಗೆ ಮಾತಾಡ್ತಾ ಇದ್ದರು. ಸರ್, ಒಳ್ಳೆಯ ಸ್ಫೂರ್ತಿದಾಯಕ ಮತ್ತು ಒಳ್ಳೆಯ ಭರವಸೆಯ ಮಾತುಗಳನ್ನು ಮತ್ತು ಧೈರ್ಯದ ಮಾತುಗಳನ್ನು ಕೊಟ್ಟಿದ್ದೀರಿ ನೀವು. ಹಳ್ಳಿಯ ಜನರಿರ್ಬೋದು, ಪೇಟೆ ಜನರಿರ್ಬೋದು, ಒಂದು ಸ್ಫೂರ್ತಿದಾಯಕವಾಗಿ ಮತ್ತು ಮಾನಸಿಕ ಸ್ಥೈರ್ಯ ಅದನ್ನು ಬದುಕಬೇಕಾದ ಮತ್ತು ಲವಲವಿಕೆಯಿಂದ ಮತ್ತೆ ಯಥಾ ಪ್ರಕಾರ ಶಿಕ್ಷಣ ಸಂಸ್ಥೆ, ಕಾಲೇಜು, ಶಾಲೆಗಳಿಗೆ ಬರುವಂಥ ಪರೀಕ್ಷೆಯನ್ನು ಎದುರಿಸುವಂಥ ಎಲ್ಲ ವಿಚಾರಗಳನ್ನು ಮಾತಾಡಿದ್ದೀರಿ. ಈಗ ನಾವು ಈ ಒಂದು ಅಡ್ಮಿಷನ್ ಪ್ರಕ್ರಿಯೆ ಬಗ್ಗೆ ಮಾತಾಡುವ ಸಂದರ್ಭದಲ್ಲಿ ಕಾಲೇಜುಗಳಿಗೆಲ್ಲ ಸಾಕಷ್ಟು, ಯಾಕಂದರೆ ಈ ಒಂದು ಲಾಕ್ಡೌನ್ ಇರ್ಬೋದು ಅಥವಾ ಒಟ್ಟು ಈ ಒಂದು ಗೊಂದಲದಿಂದಾಗಿ ಆ ಪ್ರಕ್ರಿಯೆನೇ ಒಂದು ಸ್ಥಗಿತವಾಗಿತ್ತು. ಓಪನ್ ಅಪ್ ಆಗಬೇಕು. ಈಗ ಓಪನ್ ಅಪ್ ಆಗಿದೆ. ಇಷ್ಟ ತನಕ ಗಡಿ ಸಮಸ್ಯೆಗಳು, ಟ್ರಾನ್ಸ್ಪೋರ್ಟ್ ಸಮಸ್ಯೆಗಳು ಮತ್ತು ನಾನು ಈಗಾಗಲೇ ಹೇಳಿದ ಭಯದ ವಾತಾವರಣದಿಂದಾಗಿ ಹೆಚ್ಚಿನವರು ಪ್ರವೇಶವನ್ನು ತಗೊಳ್ತಾ ಇರಲಿ, ಯಾವುದೇ ಕೋರ್ಸ್ ಆಗಲಿ, ಯಾವುದೇ ಕಾಲೇಜ್ ಆಗಲಿ, ಯಾವುದೇ ಸ್ಥಿತಿ ಆಗಲಿ. ಈಗ ಎಲ್ಲ ಅಂತಾರಾಜ್ಯ ಗಡಿಗಳು ಓಪನ್ ಆಗಿದೆ. ಹೌದು, ವಿಮಾನಯಾನ, ರೈಲ್ವೆ ಯಾನ, ಬಸ್ಸುಗಳೆಲ್ಲ ಪ್ರಾರಂಭವಾಗಿದೆ. ಕಮ್ಮಿ ಜನ ಇದ್ದಾರೆ ಆದರೂ. ಸೊ ಐ ಸಿನ್ಸಿಯರ್ಲಿ ಫೀಲ್ ಎಲ್ಲ ಪೇರೆಂಟ್ಸ್ಗಳು ಯಾವುದೇ ಕ್ಲಾಸ್ ಇರಲಿ, ನಿಮಗೆ ಖುಷಿ ಇರುವ ಕಾಲೇಜಲ್ಲಿ ನೀವು ಅಡ್ಮಿಷನ್ ಮಾಡಿ. ಯಾಕೆಂದರೆ ಆನ್ಲೈನ್ ಕ್ಲಾಸ್ಗಳು ಈಗ ಮಂಗಳೂರು ವಿಶ್ವವಿದ್ಯಾಲಯದಿಂದ ಫಸ್ಟ್ ಇಯರ್ ಕ್ಲಾಸ್ಗಳು ನಾಳೆಯಿಂದ ಪ್ರಾರಂಭ ಆಗ್ತವೆ. ಸೊ ಏನಾಗ್ತದೆ, ಯಾವುದೋ ಭಯದಿಂದ ನೀವು ಲೇಟ್ ಮಾಡಿದರೆ ಸಮ್ಟೈಮ್ಸ್ ಯು ಮೆ ನಾಟ್ ಗೆಟ್ ಅಡ್ಮಿಷನ್ ದಿಸ್ ಇಯರ್, ಯು ಮೆ ಲೂಸ್. ಯಾರು ಕಾಯುವುದಿಲ್ಲ. ಎರಡು, ಈಗ ಆನ್ಲೈನ್ ಕ್ಲಾಸ್ಗಳು ಪ್ರಾರಂಭ ಆಗುವ ಕಾರಣ ನಿಮಗಷ್ಟು ನೀವು ಲೆಸನ್ಗಳನ್ನು ಇದು ಮಾಡಬೇಕಾಗ್ತದೆ. ಮೂರು, ಈ ಕೊರೋನಾದಿಂದಾಗಿ ಆರ್ಥಿಕ ಸಮಸ್ಯೆ ಇದ್ದರೂ ಹೆಚ್ಚಂಶ ಯಾವುದೇ ಕಾಲೇಜುಗಳು ಸಂಪೂರ್ಣವಾದ ಫೀಸನ್ನು ಒಮ್ಮೆ ಈಗ ಕೇಳುವ ಸಾಧ್ಯತೆಗಳು ಕಮ್ಮಿ. ಇನ್ಸ್ಟಾಲ್ಮೆಂಟು 2, 3, 4 ಕೊಡ್ತಾರೆ. ಬ್ಯಾಂಕಿನವರು ಲಿಬರಲ್ ಆಗಿ ಲೋನ್ ಕೊಡ್ತಾ ಇದ್ದಾರೆ. ಕೊಡದಿದ್ದರೂ ಹೆಚ್ಚಂಶ ಸದ್ಯದಲ್ಲಿ ಕೇಂದ್ರ ಸರ್ಕಾರ ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡ್ತಾ ಹೇಳುವಂಥ ಮಾಹಿತಿ ನಂಗುಂಟು. ಖಂಡಿತ ಬ್ಯಾಂಕುಗಳು ಈಗಾಗಲೇ ಹೆಚ್ಚಿನಂಶ ಎಜುಕೇಷನಿಗೆ CET ಇರಲಿ, ನೀಟ್ ಇರಲಿ, ಅದರಲ್ಲಿ ಹೋದವರಿಗೆಲ್ಲರಿಗೆ ಅಲ್ಲಿ CET ಎಕ್ಸಾಮ್ ಸೆಂಟ್ರಲ್ಲೇ ಬ್ಯಾಂಕಿನ ಅಪ್ಲಿಕೇಶನ್ ಲೋನ್ ಕೊಡ್ತಾ ಇದ್ದಾರೆ. ಲೋನ್ನ ಸಮಸ್ಯೆಗಳಿಲ್ಲ. ನೀವು ಯಾವುದೋ ಒಂದು ಮಾನಸಿಕ ಸ್ಥಿತಿಯಿಂದಾಗಿ, ಯಾವುದೋ ಒಂದು ಅಪಪ್ರಚಾರದಿಂದಾಗಿ, ಅಥವಾ ಇವತ್ತು ಮಾಧ್ಯಮ ಅಥವಾ ರಾಜಕಾರಣಿಗಳು ಹೇಳುವ ಯಾವುದೋ ಒಂದು ಮಾತನ್ನು ಕೇಳಿ ದಯವಿಟ್ಟು ನಿಮ್ಮ ಮಕ್ಕಳ ಭವಿಷ್ಯ ಹಾಳು ಮಾಡಿಕೊಳ್ಬೇಡಿ. ನಿಮಗೆ ಇಚ್ಛೆ ಇರುವ ಕಾಲೇಜು, ನಿಮಗೆ ಏನು ಖುಷಿ ಇರುವಂಥ ವಿಷಯಗಳು, ಇಂಜಿನಿಯರಿಂಗ, ಫಾರ್ಮಸಿಯ, ನರ್ಸಿಂಗ, ಡಿಗ್ರಿಯ, ಜನರಲ್ BA, BCom, BSc ಯಾವುದೇ ಇರಲಿ, ಅಡ್ಮಿಷನ್ ಮಾಡಿ. ಇವನ್ PUC ಆಗಿದ್ರು ಅಡ್ಮಿಷನ್ ಮಾಡಿ, 10th ಆಗಿದ್ರು ಅಡ್ಮಿಷನ್ ಮಾಡಿ. ಆನ್ಲೈನ್ ಕ್ಲಾಸುಗಳು ಮಕ್ಕಳು ಮಾಡಲಿ. ನಾನು ಈಗಾಗಲೇ ಹೇಳಿದಾಗೆ ಆಶಾವಾದ ಅಕ್ಟೋಬರ್ದಿಂದ ತಪ್ಪಿದರೆ ಅಕ್ಟೋಬರ್ 15ರಿಂದ ಖಂಡಿತ ರೆಗ್ಯುಲರ್ ಕ್ಲಾಸುಗಳು ಶುರು ಆಗ್ತದೆ. ನಮಗೆ ಗೈಡ್ಲೈನ್ಸ್ ಬರುತ್ತೆ, ಏನು ಹಾಸ್ಟೆಲ್ ಏನು ಮಾಡಬೇಕು, ಕಾಲೇಜ್ ಬಸ್ ಏನು ಮಾಡಬೇಕು, ಕ್ಲಾಸಲ್ಲಿ ಅದೆಲ್ಲವನ್ನು ಇಡೀ ದೇಶಕ್ಕೆ ಒಂದು ಏಕರೂಪದಲ್ಲಿ ಮಾಡ್ತಾರೆ. ನೀವು ಅಡ್ಮಿಷನ್ನೇ ಮಾಡದೇ ಇದ್ದರೆ, ಯಾಕಂದರೆ ಎಷ್ಟೋ ಜನರಿಗೆ ಆರ್ಥಿಕ ಸಂಕಟವು ನಾವಿಲ್ಲ ಹೇಳೋದಿಲ್ಲ. ಇವತ್ತು ಒಳ್ಳೆಯ ಶ್ರೇಷ್ಠ ಕಾಲೇಜುಗಳು ನೀವು ₹1 ಕೊಡೋದು ಅಡ್ಮಿಷನ್ ಮಾಡ್ತಾರೆ, ತಗೊಳ್ತಾರೆ. ಮುಂದೆ ಆದಾಗೆ ಕಂತಲ್ಲಿ ಕೊಡಿ ಹೇಳ್ತಾರೆ. ನೀವು ಅಲ್ಲಿ ಅಪ್ಲಿಕೇಶನ್ ಹೋಗಿ ಮಾರ್ಕ್ ಕಾರ್ಡ್ ಕೊಡಿ. ಇವತ್ತು ಎಷ್ಟೋ ಜನರಿಗೆ ಗೊತ್ತಿಲ್ಲ, ಮೈನಾರಿಟಿ, ಬ್ಯಾಕ್ವರ್ಡು, SC STಗೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಸರ್ಕಾರ ಕೊಡ್ತಾ ಉಂಟು. ಸ್ಕಾಲರ್ಶಿಪ್ ಇರ್ಬೋದು, ಇನ್ನು ಇಂಟ್ರೆಸ್ಟ್ ಫ್ರೀ ಲೋನ್ ಇರ್ಬೋದು, 1% ಲೋನ್ ಇರ್ಬೋದು, ವಿವಿಧ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳು. ಇವತ್ತು ನಿಜವಾಗಿ ಶಿಕ್ಷಣಕ್ಕೆ ಸಮಸ್ಯೆಗಳು ತುಂಬ ಕಮ್ಮಿ ಉಂಟು, ತುಂಬ ಅನುಕೂಲ ವಾತಾವರಣ ಉಂಟು. ಅದು ಸಿಕ್ಕದವರಿಗೆ ಬ್ಯಾಂಕಿನವರು ಲೋನನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಯಾವುದೇ ಕಾರಣಕ್ಕೆ ನಿಮ್ಮ ಅಡ್ಮಿಷನ್ ಪ್ರೊಸೆಸ್ಸನ್ನು, ನಾನು ಯಾವ ಕಾಲೇಜು ಯಾವ ಊರು ಹೇಳೋದಿಲ್ಲ, ನಾನು ಐ ಆಮ್ ಟಾಕಿಂಗ್ ವಿತ್ ದ ಎಂಟೈರ್ ಇಂಡಿಯಾ. ಬೆಂಗಳೂರ, ಮಂಗಳೂರ, ನಮ್ಮ ಕಾಲೇಜು, ಆ ಕಾಲೇಜು, ಈಗ ಎಲ್ಲ ಕಾಲೇಜುಗಳು ಒಳ್ಳೆಯದು, ಎಲ್ಲರೂ ಒಳ್ಳೆಯವರೇ. ನಾವು ಎಲ್ಲದರಲ್ಲಿ ಒಳ್ಳೆಯದನ್ನು ಕಾಣುವಂಥ ಮನೋಭಾವವನ್ನು ಇಟ್ಕೊಂಡಾಗ ನಮಗೆ ಜೀವನವನ್ನು ಆಸ್ವಾದಿಸಲಿಕ್ಕೆ, ಆನಂದಿಸಲಿಕ್ಕೆ, ಅನುಭವಿಸಲಿಕ್ಕೆ ಆಗ್ತದೆ. ನಾವು ಎಲ್ಲಿ ಕೊಂಕನ್ನು, ಎಲ್ಲಿ ತಪ್ಪುಗಳನ್ನೇ ಹುಡುಕುವ ಮನಸ್ಥಿತಿಯಲ್ಲಿ ಹೋದಾಗ ಅದು ಸಿಂಪಲ್. ಅಮ್ಮ ಮಾಡಿದ ಊಟ ರುಚಿ ಆಗ್ತದೆ, ಯಾಕೆಂದರೆ ಅಮ್ಮನ ಊಟದಲ್ಲಿ ಪ್ರೀತಿ ಇರ್ತದೆ. ಹಾಸ್ಟೆಲ್ ಊಟ ರುಚಿ ಆಗುವುದಿಲ್ಲ, ಯಾಕೆಂದರೆ ಅಲ್ಲಿ ಸಾವಿರಾರು ಮಕ್ಕಳಿಗೆ ಸಾವಿರಾರು ಅಮ್ಮಂದರು ಇರ್ತಾರೆ. ಹಾಗಾಗಿ ಓರ್ವ ಕುಕ್ಕು ಮಾಡಿದ. ಹಾಗಾಗಿ ಆ ಸಂಶಯದ ವಾತಾವರಣದಿಂದ ಹೊರಗೆ ಬರಬೇಕು. ಮನಸ್ಥಿತಿ ಹೇಗೆ ಅಂದರೆ, ನಾನು ಏನು
ಮಾಡ್ತಾ ಇದ್ದೇನೆ ಅದು ಸರಿಯಾಗಿ ಮಾಡ್ತಾ ಇದ್ದೇನೆ, ನಾನು ಯಾವ ಸಂಸ್ಥೆಗೆ ಹೋಗ್ತೇನೆ ಅದು ಒಳ್ಳೆ ಸಂಸ್ಥೆ, ಯಾವ ಅಧ್ಯಾಪಕರು ನಮಗೆ ಪಾಠ ಮಾಡ್ತಾ ಇದ್ದಾರೆ ಅವರು ಒಳ್ಳೆ ಅಧ್ಯಾಪಕರು, ಯಾವ ಕ್ಲಾಸ್ ರೂಮು ಯಾವ ಹಾಸ್ಟೆಲ್ ಒಳ್ಳೆಯದಾಗಿ ಉಂಟು ಹೇಳೋ ಮನೋಭಾವದಿಂದ ಹೋಗಬೇಕು. ಎರಡು ಇವತ್ತು ನೀಟ್ ನನ್ನ ವೈಯಕ್ತಿಕ ಶ್ರಮ ಕೂಡ, ಈಗ ಒಬ್ಬ ವಿದ್ಯಾರ್ಥಿಯಾಗಿ ನಾನು ಕೂಡ ಸಾಕಷ್ಟು ಶ್ರಮ ಪಡಬೇಕು ಓದುವುದು. ಆಫ್ಟರ್ ಆಲ್ ಇಟ್ ಇಸ್ ಮೈ ಲೈಫ್. ವಿದ್ಯಾರ್ಥಿಗಳ ಯುವಜನರಿಗೆ ನಾನು ಇಷ್ಟೇ ಹೇಳ್ತೇನೆ, ಕೇವಲ ವಿದ್ಯಾರ್ಥಿಗಳು ಯುವಜನರಿಗೆ, ಹೊರಗೆ ಕೆಲಸ ಮಾಡುವವರು, ಆಟೋ ಚಾಲಕರು ಇರ್ಬೋದು, ಕಂಡಕ್ಟರ್ ಇರ್ಬೋದು, ಅಥವಾ ಕಷ್ಟ ಶ್ರಮಜೀವಿಗಳಿಗೆ ಒಂದೇ ಒಂದು ಮಾತು ಹೇಳ್ತೇನೆ, ತುಂಬ ಕಷ್ಟ ಉಂಟು ಮಾತಾಡೋದು ಇಲ್ಲಿ, ನಾನು ಈಗ ರಿಪೀಟೆಡ್ಲಿ ಹೇಳ್ತೇನೆ, ಯಾಕಂದರೆ ಯಾರ ಮನಸ್ಸು ನೋವಾಗ ಸುಲಭ, ತುಂಬ ಕಷ್ಟ, ಆದರೆ ಆಲ್ಟರ್ನೇಟಿವ್ ಸಮಥಿಂಗ್ ಈಸ್ ಬೆಟರ್ ದೆನ್ ನಥಿಂಗ್. ನನಗೆ 100 ರೂಪಾಯಿ ಉತ್ಪತ್ತಿ ಇತ್ತು, 2 ರೂಪಾಯಿ ಉತ್ಪತ್ತಿ ಮಾಡ್ಲಿಕ್ಕೆ ಆಗ್ತಾ ಹೇಳೋ ಮಾನಸಿಕತೆಯಲ್ಲಿ ನಾವು ಬರುವ. ನಾನು ಈಗಾಗಲೇ ತುಳುವಲ್ಲಿ ಹೇಳಿದೆ, ಗಂಜಿ ತಿಳಿ. ಹಾಗಾಗಿ ನನ್ನ ಜೀವನ ಇದು, ಇದನ್ನು ಸರ್ಕಾರ ಸರಿ ಮಾಡಬೇಕು, ರಾಜಕಾರಣಿಗಳು ಸರಿ ಮಾಡಬೇಕು, ಅಧಿಕಾರಿಗಳು ಮಾಡಬೇಕು ಹೇಳೋ ಮನೋಭಾವ ಬೇಡ. ಅವರು ಮಾಡ್ತಾರೆ ಅವರ ಕೆಲಸ, ನಾವು ಹೊಂದಿಕೊಳ್ಳುವ. ನನ್ನ ಜೀವನ ನಾನು ಕಟ್ಟಬೇಕು. ಹಾಗಾಗಿ ಶಿಕ್ಷಣ ಇರಲಿ, ಯುವಜನರಿರಲಿ, ವಿಶೇಷವಾಗಿ ನನಗೆ ಈಗ ಆಶಾಭಾವನೆ ಏನಂದರೆ ಶಿಕ್ಷಣ ಕ್ಷೇತ್ರದ ಎಲ್ಲ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು, ಯುವಜನರು. ಯಾಕಂದರೆ ನಮಗೆ ಆ ಯುವಜನರಿಗೆ ಆರೋಗ್ಯದ ಸಮಸ್ಯೆಗಳು ಕಮ್ಮಿ, ಇಮ್ಯುನಿಟಿ ಹೆಚ್ಚಿರ್ತದೆ. ಈಗ ತುಂಬ 65-70 ಆದವರಿಂದ ನಾವು ಹೆಚ್ಚಿನ ನಿರೀಕ್ಷೆಯನ್ನು ಮಾಡಲಿಕ್ಕೆ ಆಗೋದಿಲ್ಲ. 10 ವರ್ಷದ ಕೆಳಗಿನ ಪುಟಾಣಿಗಳನ್ನು ನಾವು ರಕ್ಷಣೆ ಮಾಡಬೇಕಾಗುತ್ತೆ. ಹಾಗಾಗಿ ಈ 12 ವರ್ಷದಿಂದ 65 ವರ್ಷದ ಇವರು ನಾವು ಇಡೀ ದೇಶ ಕಟ್ಟುವ ವ್ಯವಸ್ಥೆಯನ್ನು ಮಾಡಬೇಕು. ಹಾಗಾಗಿ ಚಳಿ ಬಿಟ್ಟು ಹೊರಗೆ ಬಂದು ಅಡ್ಮಿಷನ್ ಮಾಡಿ, ಈಗ ಎಲ್ಲ ಗಡಿಗಳು ಓಪನ್ ಆಗಿದೆ. ಎಷ್ಟೋ ಜನರು ಹೇಳ್ತಾರೆ 4 ಬಸ್ ಇರುವಲ್ಲಿ ಒಂದೇ ಬಸ್ಸು, ಏನು ಮಾಡೋದು, ಅವರು ಬದುಕಬೇಕು ಬಸ್ ಓನರ್ಸು, ಅಲ್ಲಿ ಜನ ಬರ್ತಾ ಇಲ್ಲ ಹೆದರಿಕೆಯಿಂದ. ಹಾಗಾಗಿ ಮತ್ತು ಬೇಡದ್ದಕ್ಕೆ ತಿರುಗುವುದನ್ನು ನಾವು ಅದನ್ನು ಉತ್ತೇಜನ ಕೊಡೋದಿಲ್ಲ. ಅಗತ್ಯ ಕೆಲಸಗಳಿಗೆ ಮಾತ್ರ ಹೊರಗೆ ಬರಬೇಕಾದಲ್ಲಿ ಶೋಕಿಗೋಸ್ಕರ ತಿರುಗಾಡಲಿಕ್ಕೆ ಕಾಲೇಜುಗಳು ಓಪನ್ ಆದ ತಕ್ಷಣ ಆಟೋಮೆಟಿಕಲಿ ಆಗ್ತದೆ, ಯಥಾ ಪ್ರಕಾರ ಜನಸಂಚಾರ ಇದಾಗ್ತದೆ. ಈಗ ಏನಾಗ್ತದೆ, ಕಾಲೇಜುಗಳು ಓಪನ್ ಆದ ಕೂಡಲೇ ಇಡೀ ನಗರ ಲಕ 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 ಹೇಳ್ತಾರೆ. ಆ ನಗರದ ಕಳೆ ಇರುವುದೇ ವಿದ್ಯಾರ್ಥಿಗಳಿಂದಾಗಿ. ಆ ವಿದ್ಯಾರ್ಥಿಗಳು ಮನೆಯೊಳಗೆ ಕುಳಿತು ಇಡೀ ನಮಗೆ ಮಂಗಳೂರು ನಗರ ಅಥವಾ ಇಡೀ ರಾಜ್ಯದ ಎಲ್ಲಿ ನೋಡಿದ್ರು ಕಾಲೇಜಿದೊಂದು 100 ಬಸ್ಸುಗಳು ಓಡಾಡ್ತದೆ. ಕಾಲೇಜುಗಳ ಬಸ್ಸುಗಳು ಸಾವಿರಾರು ಸಂಖ್ಯೆಯಲ್ಲಿ ಓಡ್ತದೆ. ಅದಕ್ಕೆ ಸಂಬಂಧಪಟ್ಟ ಟ್ಯಾಕ್ಸಿಗಳು, ಆಟೋಗಳು, ಬೈಕ್ಗಳು ಎಲ್ಲ ಹೋಗುವಾಗ ನಾನು ಈಗಾಗಲೇ ಹೇಳಿದಾಗೆ ಇದೇನಂದ್ರೆ ಸಂತೋಷ ಒಬ್ಬರಿಂದ ಒಬ್ಬರಿಗೆ ಹೋಗುದು. ದುರದೃಷ್ಟವಶಾತ್ ಇವತ್ತು ಬೇಸರ ಒಬ್ಬರಿಂದ ಒಬ್ಬರಿಗೆ, ದುಃಖ ಒಬ್ಬರಿಂದ ಒಬ್ಬರಿಗೆ ಬಂದಿದೆ. ಅದು ಬೇಡ ಬಂಧುಗಳೇ, ದಯವಿಟ್ಟು ಸಂತೋಷ ಒಬ್ಬರಿಂದ ಒಬ್ಬರಿಗೆ ಹೋಗಿ. ನೋವಿರ್ತದೆ, ನೋವು ನನ್ನ ಮನಸ್ಸಿನ ಒಳಗೆ, ನಗು ಹೊರಗಿನವರಿಗೆ. ನಾವು ಯಾವಾಗಲೂ ಆ ರೀತಿ ಬದುಕಬೇಕು. ನೋವುಗಳೆಲ್ಲ ನಂಗೆ, ನನ್ನ ಮನಸ್ಸಿನೊಳಗೆ, ನಗು ಹೊರಗಿನವರಿಗೆ. ಹಾಗಾಗಿ ಆ ನಗು ಮಗವನ್ನು ಸೂಸಿ ನೀವು ಖಂಡಿತ ಪ್ರವೇಶ ಮಾಡಿ, ನಿಮಗೆ ಖುಷಿ ಇರುವ ಕಾಲೇಜಲ್ಲಿ, ನಿಮಗೆ ಖುಷಿ ಇರುವ ಕೋರ್ಸಿಗೆ ಪ್ರವೇಶವನ್ನು ಮಾಡಿ, ತಮ್ಮ ಆರ್ಥಿಕ ಸಂಕಷ್ಟಗಳನ್ನು ಸಂಬಂಧಪಟ್ಟವರಲ್ಲಿ ಹೇಳಿಕೊಳ್ಳಿ. ಅವರು ಸಹಾಯ ಮಾಡ್ತಾರೆ ಹೇಳೋ ಮನೋಭಾವನೆ. ಯಾರೋ ಒಂದಿಬ್ರು ಸಹಾಯ ಮಾಡಲಿಲ್ಲ, ಎವ್ರಿ ಲಾ ಹ್ಯಾಸ್ ಎನ್ ಎಕ್ಸೆಪ್ಷನ್, 5 ಬೆರಳು ಒಂದೇ ಇಲ್ಲ, ಇನ್ನೊಂದು ಸಂಸ್ಥೆಗೆ ಹೋಗಿ. ಈಗ ಸರ್ ಈಗ ಈ ಒಂದು ನೇರ ಪ್ರಸಾರವನ್ನು ಅದು ಫೇಸ್ಬುಕ್ ಅಥವಾ ಯೂಟ್ಯೂಬ್ ಅಲ್ಲೆಲ್ಲ ದೇಶ ವಿದೇಶಗಳಿಂದ ಮತ್ತೆ ರಾಜ್ಯದ ಬೇರೆ ಬೇರೆ ಭಾಗದಿಂದ ಜನ ಎಲ್ಲ ನೋಡ್ತಾ ಇರ್ತಾರೆ. ನಿಮ್ಮ ಹತ್ರ ಹೇಳುವಂಥದ್ದು, ನಮ್ಮ ಪರ್ಟಿಕ್ಯುಲರ್ಲಿ ಮಂಗಳೂರು ಅಥವಾ ಈ ಒಂದು ಕರಾವಳಿ ನಾವೊಂದು ಶೈಕ್ಷಣಿಕ ಹಬ್ಬ ಅಂತ ಹೇಳ್ತೇವೆ, ಎಜುಕೇಶನ್ ಹಬ್ಬ ಅಂತ. ನಮ್ಗೆ ಸಾಕಷ್ಟು ಬೇರೆ ಬೇರೆ ಜಿಲ್ಲೆಯಿಂದ ಮಕ್ಕಳು ಬರ್ತಾ ಇದ್ರು. ಈಗ ಮತ್ತೆ ಅವ್ರು ಬರಬೇಕಲ್ವಾ, ಅವರಿಗೆ ಯಾಕಂದ್ರೆ ನಾನು ಆಗ್ಲೇ ಹೇಳಿದೆ, ಯಾಕಂದ್ರೆ ಈ ಒಂದು ಶೋವನ್ನು ಹೊರಗಡೆ ಜಿಲ್ಲೆಯವರು, ದೇಶದವರು, ರಾಜ್ಯದವರು ನೋಡ್ತಾರೆ. ನೀವೊಂದು ಅವರಿಗೊಂದು ಸಂದೇಶ ಕೊಡಬೇಕು. ನಾವು ನಮ್ಮ ಹಾಸ್ಟೆಲ್ಗಳು ನಾವು ಅದನ್ನು ಯಾವ ರೀತಿ ಮ್ಯಾನೇಜ್ ಮಾಡುತ್ತೇವೆ. ಇಟ್ಸ್ ವೆರಿ ಸಿಂಪಲ್. ಆಸ್ ಇಟ್ ಈಸ್ ಮ್ಯಾಂಗ್ಳೂರ್ ಇಸ್ ಎ ಸೇಫ್ ಪ್ಲೇಸ್. ಏನು ಮಾಧ್ಯಮದಲ್ಲಿ ಕಮ್ಯುನಲ್ಲು ಗಲಾಟೆ ರಾಜಕೀಯ ಬಂತು ಅದು ಸುಳ್ಳು. ಯಾಕಂದರೆ ನಂಗೆ ಗೊತ್ತು, ಒಂದು ಟೈರನ್ನು ನೀವು ಚಿತ್ರ ಥಿಯೇಟರ್ನ ಹತ್ರ ಹೊತ್ತಿಸಿ ಇಡೀ ದೇಶಕ್ಕೆ ತೋರಿಸಿದ್ದಾರೆ. ಅದು ಮಾಧ್ಯಮದವರು ಮಾಡಿದಂಥ ಅಪರಾಧ, ತಪ್ಪು. ಮ್ಯಾಂಗ್ಳೂರ್ ಇಸ್ ಅ ಟೋಟಲಿ ಸೇಫ್ ಪ್ಲೇಸ್. ಮ್ಯಾಂಗ್ಳೂರ್ ಇಸ್ ಹೈಜೀನ್ ಪ್ಲೇಸ್, ಆರೋಗ್ಯಕರ ಇದು. ಮತ್ತೆ ಹಾಸ್ಟೆಲ್ಗಳ ಬಗ್ಗೆ ಪಾಲಕರಿಗೆ ಏನು ಒಂದು ಭಾವನೆ ಉಂಟು, ಅದು ಸ್ವಾಭಾವಿಕ. ಯಾಕಂದ್ರೆ ಇಷ್ಟವರೆಗೆ ಒಂದು ರೂಮಲ್ಲಿ 3-4 ಅದು ಸಮಸ್ಯೆಗಳಾಗೋದಿಲ್ಲ. ಒಂದು ಅದನ್ನು ಕಮ್ಮಿ ಮಾಡ್ತಾರೆ ಎಲ್ರಿಗೆ ಏನು ಮಕ್ಕಳ ಆರೋಗ್ಯ ಪ್ರಾಮುಖ್ಯ, ಮತ್ತು ಸರ್ಕಾರದ ಗೈಡ್ಲೈನ್ಸ್ ಇರ್ತದೆ. ಮತ್ತು ಇವತ್ತು ಏನು ಅಲ್ಲಿ ಸ್ಯಾನಿಟೈಸೇಷನ್ ಅಥವಾ ಕ್ಲೀನಿಂಗ್ ಅದನ್ನು ಹೆಚ್ಚಿ ಮಾಡ್ತಾರೆ. ಮತ್ತೆ 3 ಇಮ್ಯುನಿಟಿ ಮೇಂಟೈನ್ ಮಾಡಲಿಕ್ಕೆ ಏನು ಮಾಡಬೇಕು, ಆರೋಗ್ಯ ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನು ಶಿಕ್ಷಣ ಸಂಸ್ಥೆಗಳು ಕ್ಲಾಸ್ ರೂಮ್ ಕೊಡ್ತೇವೆ ನಾವು, ಯಾವ ರೀತಿ ಮಾಡಬೇಕು. ಹೆಚ್ಚಿನ ಅಂಶ ಯೋಗವನ್ನು ಒಂದು ಅರ್ಧ ಗಂಟೆ ಕಂಪಲ್ಸರಿ ಮಾಡುವ ಸಾಧ್ಯತೆಗಳು ಉಂಟು. ಹಾಗಾಗಿ ಎಲ್ಲ ರೀತಿಯಾಗಿ ಆ ವ್ಯವಸ್ಥೆಯನ್ನು ಮಾಡ್ತೇವೆ. ಎಸ್ಪೆಷಲಿ ಫಾರ್ ಔಟ್ ಸ್ಟೇಷನ್ ಸ್ಟೂಡೆಂಟ್, ದೋಸ್ ಆರ್ ಕಮಿಂಗ್ ಫ್ರಮ್ ಗುಜರಾತ್ ಆರ್ ಸೈ ಕೇರಳ ಆರ್ ಆಂಧ್ರ ಆರ್ ವೆರೆವರ್ ಇಟ್ ಈಸ್, you need not get panic. Definitely Karnataka, Mangalore is a better place for education, not only because of the quality, because of the life interest. ಇವತ್ತು ಶಿಕ್ಷಣ ಹೇಳೋದು ಕೇವಲ ಪದವಿ ಕೊಡೋದು, ಪಾಠ ಮಾಡೋದು, ಆನ್ಲೈನ್ ಇಷ್ಟೇ ಅಲ್ಲ, ಸರ್ವತೋಮುಖವಾದ ಅಭಿವೃದ್ಧಿ. ಯಾಕೆ ನಾವು ಎಷ್ಟೋ ಸಲ ನಾನು ಹೇಳ್ತೇನೆ, ಫಸ್ಟ್ ಫ್ರೆಶರ್ಸ್ ಡೇ ಮಾಡುವಾಗ ಮಕ್ಕಳು ಹಿಂಗೆ ಬಂದಿರ್ತಾರೆ, ಅವರಿಗೆ ಭಾಷಾ ಜ್ಞಾನದ ಸಮಸ್ಯೆ ಇರ್ತದೆ, ಡ್ರೆಸ್ಸಿಂಗ್ ಸೆನ್ಸ್ ಕಮ್ಮಿ ಇರ್ತದೆ, ಯಾವುದ್ಯಾವುದೋ ವಿಚಾರಗಳಲ್ಲಿ ಮಾಹಿತಿ ಕಮ್ಮಿ ಇರ್ತದೆ. ಫೈನಲ್ ಇಯರ್ ಸೆಂಡಪ್ ಆಗುವ ನಾನು ಕೇಳುವುದು, ಅವ ಒಂದು ಫಿಲ್ಮ್ ಹೀರೋಯಿನ್ನ ರೀತಿ
ಸ್ವಚ್ಛವಾದ ಇಂಗ್ಲಿಷ್ ಮಾತಾಡಿ ಭಾಷಣ ಮಾಡಿ ಹೋಗುವಂತ, ಇದು ವಿಶೇಷವಾಗಿ ಮಂಗಳೂರಿನಲ್ಲಿ ನಾನು ನಮ್ಮ ಕಾಲೇಜ್ನಲ್ಲಿ ನೋಡಿದ್ದೇನೆ. ಬರುವಾಗ 4 ವರ್ಷದ ಕೆಳಗೆ ಹೇಗಿರ್ತಾರೆ, 4 ವರ್ಷ ನಂತರ ಪದವಿ ಮುಗಿಸಿ ಹೋಗುವಾಗ ಅವರು ಅವರ ಜೀವನದ ಪರಿಪೂರ್ಣವಾದ ಸಂಪೂರ್ಣವಾದ ಸರ್ವತೋಮುಖ ಅಭಿವೃದ್ಧಿ. ಇವತ್ತು ಶಿಕ್ಷಣಕ್ಕೆ ಮಾತ್ರ ನಾವು ಏನು ಬೆಲೆ ಕೊಡೋದು ಬೇಡ. ಒಂದು ಮಾತನಾಡುವಂಥ ರೀತಿ, ಒಂದು ಸಭ್ಯತ, ಒಂದು ಭಾಷಾಜ್ಞಾನ, ಒಂದು ತಿಳುವಳಿಕೆ, ಒಂದು ಸಹನೆ, ಸ್ನೇಹಿತರೊಂದಿಗೆ ಹೇಗೆ ಬದುಕಬೇಕು, ಬಾಳ್ಬೇಕು, ಜಾತಿವಾದ ಯಾಕೆ ಬೇಡ, ಭಾರತೀಯತೆ ಯಾಕೆ ಬೇಕು, ಎಲ್ಲವನ್ನು ನೋಡಿ ಇದು ಮಿನಿ ಒಂದು ಲೈಫ್. ನಿಮಗೆ ಕಾಲೇಜ್ ಲೈಫ್ ಹೇಳಿದ್ರೆ ಹೆಚ್ಚಾಗಿ ನಾವು ತಂದೆ ತಾಯಿಯ ಪ್ರೀತಿಯಲ್ಲಿ ಮಕ್ಕಳಿಗೆ ಗೊತ್ತಿರುವುದಿಲ್ಲ. ಕ್ಲಾಸಲ್ಲಿ ಒಬ್ಬನಿಗೆ ಸಮಸ್ಯೆ ಆಗ್ತದೆ, ಹೇಗೆ ಎಲ್ಲರೂ ಹೆಲ್ಪ್ ಮಾಡ್ತಾರೆ, ಒಂದು ಜಗಳ ಆಗ್ತದೆ, ಹೇಗೆ ಫ್ರೆಂಡ್ಸ್ ಸಾಲ್ವ್ ಮಾಡ್ತಾರೆ, ಒಬ್ಬನಿಗೆ ಪನಿಷ್ಮೆಂಟ್ ಆಗ್ತದೆ, ಹೇಗೆ ಎಲ್ಲರೂ ಬಂದು ಸರಿ ಮಾಡ್ತಾರೆ. ಹಾಗಾಗಿ ಮಿನಿ ಜೀವನ. ಕಾಲೇಜ್ ಹೇಳಿದ್ರೆ ಪ್ಲೀಸ್ ಡೋಂಟ್ ಥಿಂಕ್ ಇಟ್ ಇಸ್ ಓನ್ಲಿ ಗ್ರಾಜುಯೇಷನ್ ಆರ್ ಸಮ್ ಪ್ರೊಫೆಷನಲ್ ಕೋರ್ಸ್. ಇಟ್ ಈಸ್ ಅ ಲೈಫ್. ಬೆಸ್ಟ್ ಪಾರ್ಟ್ ಆಫ್ ನಮ್ಮ ಮನುಷ್ಯನ ಜೀವನದ ಒಂದು ಅತ್ಯಂತ ಸುಂದರವಾದ ದಿನಗಳು ಹೇಳಿದ್ರೆ ಕಾಲೇಜ್ ದಿನಗಳು. ಹಾಗಾಗಿ ಅದನ್ನು ಮಿಸ್ ಮಾಡೋದು ಬೇಡ. ಅಲ್ಲಿ ಹಾಸ್ಯ ಇರ್ತದೆ, ಸಮಸ್ಯೆಗಳಿರ್ತದೆ, ಅನುಕೂಲಗಳಿರ್ತದೆ, ಶಿಕ್ಷಣ ಇರ್ತದೆ, ದೈಹಿಕವಾದ ಮಕ್ಕಳು ಆಡ್ತಾರೆ, ಓಡ್ತಾರೆ. ನೀವೀಗ ಅದು ಓಣಂ ನೋಡ್ತಾ ಇದ್ದಾರೆ, ಎಷ್ಟು ಅದು ನಮ್ಮ ಮಕ್ಕಳ ಅಂತ ಹೇಳೋ ಖುಷಿ ಆಗ್ತದೆ. ಯಾಕಂದ್ರೆ ದೇವರು ವರ ಯಾವ ರೀತಿ ಕೊಡ್ತಾನೆ ಹೇಳಿದ್ರೆ, ಇದು ದೇವರು ಕೊಟ್ಟಂತ ವರ. ಅವರ ಪಾಲಕರಿಗೆ ಈ ಮಕ್ಕಳು ವರ, ಅವರ ಆಸ್ತಿ. ಇವತ್ತು ಕೇವಲ ನಾವು ರ್ಯಾಂಕು ಅಥವಾ ಪ್ಲೇಸ್ಮೆಂಟು ಎಲ್ಲ ಬೇಕು, ಅಥವಾ ಏನು ಡಿಸ್ಟಿಂಕ್ಷನ್ ಮಾತ್ರ ಅಲ್ಲ, ಬದುಕುವ ಕಲೆ, ಬದುಕುವ ಯೋಗ್ಯತೆ, ಬದುಕಲಿಕ್ಕೆ ಬೇಕಾದ ಸಹನೆ, ತೀವ್ರಗಾಮಿತ್ವವಿಲ್ಲದಂತ ಸಹಬಾಳ್ವೆ. ನಾವೆಲ್ಲರೂ ನಾನು ಯಾವಾಗಲೂ ಕರಾವಳಿ ಕಾಲೇಜ್ ಮಕ್ಕಳಿಗೆ ಹೋಗುಂಟು, ನೀವು ಇಡೀ ಭಾರತದಲ್ಲಿ ಇಡೀ ಪ್ರಪಂಚದಲ್ಲಿ ನೀವು ಆಸ್ತಿ ಆಗ್ತೀರಿ, ಬಿಕಾಸ್ ಇವರು ಕರಾವಳಿ ಅನ್ಸು. ಎಕ್ಸ್ಟ್ರೀಮಿಸಮ್ ಇಲ್ಲ. ಇವತ್ತು ಜಾತಿ ಧರ್ಮದ ವಿಷಯ, ರಾಜಕೀಯ, ಪ್ರಾಂತ್ಯ, ಭಾಷೆ ಹೊಡಬಡಿಯುವುದು ನಮ್ಮ ಸಂಸ್ಕೃತಿ ಅಲ್ಲ. ಪ್ರೀತಿಯಿಂದ ನಾವು ಸಾಮ್ರಾಜ್ಯವನ್ನು ಕಟ್ಟಿ, ಪ್ರೀತಿಗಾಗಿ ಪ್ರೀತಿಗೋಸ್ಕರ ಬದುಕುವುದೇ ಜೀವನ. ಎಷ್ಟು ಹಣ ಉಂಟು, ದೇವರು ನಮ್ಮ ಹಣೆಯಲ್ಲಿ ಬರೆದದ್ದು, ಪ್ರಯತ್ನ ಮಾಡಬೇಕು. ಯಾಕಂದ್ರೆ ದೇವರು ಹಣೆಯಲ್ಲಿ ಬರೆದದ್ದನ್ನು ಪ್ರಯತ್ನದಿಂದ ಬದಲಾಯಿಸ್ಲಿಕ್ಕೆ ಆಗ್ತದೆ ಅಂತ ಹೇಳ್ತಾರೆ ತಿಳಿದವರು, ಹಿರಿಯರು, ವಿಶೇಷವಾಗಿ ಗುರುಗಳು, ಸ್ವಾಮೀಜಿಗಳು ಹೇಳ್ತಾರೆ. ದೇವರು ಹಣೆಯಲ್ಲಿ ಸರಿಯಾಗಿ ಬರೆಯದಿದ್ರು, ನಿಂಗೆ ಇಷ್ಟೇ ಹೇಳಿ ಬರೆದ್ರು, ನಮಗೆ ಪ್ರಯತ್ನಶೀಲತೆ ಇದ್ರೆ, ಹಾರ್ಡ್ ವರ್ಕ್, ದರ್ ಇಸ್ ನೋ ಏನು ಆಲ್ಟರ್ನೇಟಿವ್ ಫಾರ್ ಹಾರ್ಡ್ ವರ್ಕ್. ಎಷ್ಟೋ ಜನ ಹೇಳ್ತಾರೆ ಶಾರ್ಟ್ ಕಟ್ ಮೆಥಡು. ಯಾವ ಶಾರ್ಟ್ ಕಟ್ ಮೆಥಡು ಇಲ್ಲ. ಜೀವನದಲ್ಲಿ ಇರುವುದು ಒಂದೇ, ನಗು ಮೊಗದಿಂದ ಜೀವನವನ್ನು ಎದುರಿಸುವುದು, ಕಷ್ಟ ಸಹಿಷ್ಣುವಾಗಿರುವುದು, ಹಾರ್ಡ್ ವರ್ಕ್ ಮಾಡೋದು, ಇನ್ನೊಬ್ಬರ ಅಭಿವೃದ್ಧಿಯನ್ನು ಕಂಡು ಸಂತೋಷ ಪಡೋದು, ಇನ್ನೊಬ್ಬ ಬಿದ್ದಾಗ ನೆಗಡುವುದಲ್ಲ, ಅವನನ್ನು ಎತ್ತುವ ಪ್ರಯತ್ನ. ಎತ್ತುವುದು ಹೇಳಿದ ಹಣ, ಅಂತಸ್ತು ಅದು ಬರುವುದಿಲ್ಲ. ಒಂದು ಮುಗುಳ್ನಾಗೆ, ಒಂದು ಸಾಂತ್ವನದ ಮಾತು, ನಿನ್ನೊಟ್ಟಿಗೆ ನಾನಿದ್ದೇನೆ. ಎಷ್ಟೋ ಸಂದರ್ಭದಲ್ಲಿ ನಾನು ಇದೊಂದು ಹೇಳ್ಬಾರ್ದು, ಟೀಚರ್ಸ್ಗೆ ಹೇಳ್ತೇನೆ, ಪ್ರಾಬ್ಲಮ್ ಸಾಲ್ವ್ ಆಗೋದಕ್ಕಿಂತ ಹೆಚ್ಚು ಇಂಪಾರ್ಟೆಂಟ್ ಪ್ರಾಬ್ಲಮ್ ಅಟೆಂಡ್ ಆಗೋದು. ಯಾರೋ ವಿದ್ಯಾರ್ಥಿಗಳು ಬರ್ತಾರೆ, ನೋ 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 ರೂಲ್ಸ್, ಡೋಂಟ್ ಸ್ಪೀಕ್ ಅಬೌಟ್ ರೂಲ್ಸ್ ವೆನ್ ಸ್ಟೂಡೆಂಟ್ಸ್ ಕಮ್ ಇನ್ ಅ ಪ್ಯಾನಿಕ್ ಸಿಚುವೇಶನ್. ಟಾಕ್ ಟು ದೆಮ್, ಕೌನ್ಸಿಲ್ ದೆಮ್. ಎಷ್ಟೋ ಸಂದರ್ಭಗಳಲ್ಲಿ ಕೆಲವು ಸಮಸ್ಯೆಗಳನ್ನು ದೇಶದ ಪ್ರಧಾನಮಂತ್ರಿಗೂ ಸಾಲ್ವ್ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಪ್ರೀತಿಯ, ನಗುಮೊಗದ, ಆತ್ಮವಿಶ್ವಾಸ ತುಂಬಿಸುವಂಥ ಕೌನ್ಸಿಲಿಂಗಿಂದ, ಮಾತಿನಿಂದ ಯುವಜನರನ್ನು ಗೆಲ್ಲಿಕ್ಕೆ ಆಗ್ತದೆ. ಆತ ಅಥವಾ ಆಕೆ ನಾಳೆ ಆ ಜವಾಬ್ದಾರಿಯ ಕುರ್ಚಿಗೆ ಬರುವಾಗ ಅವರು ಅದನ್ನೇ ಸಮಾಜಕ್ಕೆ ಕೊಡ್ತಾರೆ. ಹಾಗಾಗಿ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಹೇಳಿದರೆ ನಾವು ಹಸನ್ಮುಖಿಯಾಗಿ ಆತ್ಮವಿಶ್ವಾಸದಿಂದ ಎದುರಿಸಲಿಕ್ಕೆ ಕಾಲೇಜ್ ದಿನಗಳು ಪ್ರಾಮುಖ್ಯ. ಕಾಲೇಜ್ ಹೇಳೋದು ಇದು. ಎಷ್ಟೋ ಜನರು ಹೇಳ್ತಾರೆ ಶಾರ್ಟ್ ಟರ್ಮ್ ಕೋರ್ಸ್ ಮಾಡ್ಬೋದು, 6 ತಿಂಗಳು ಮಾಡ್ಬೋದು, ಕೆಲಸಕ್ಕೆ ಸೇರ್ಬೋದು. ಜೀವನವನ್ನು ಅನುಭವಿಸಲಿಕ್ಕೆ ನಿಮಗೆ ಅನುಕೂಲಗಳು ದೇವರು ಕೊಟ್ಟಿದ್ರೆ, ಇವತ್ತು ಬ್ಯಾಂಕಿನವರು ಲೋನ್ ಕೊಡ್ತಾರೆ, ಎಷ್ಟೇ ಬಡವರಿಗೆ ಇವತ್ತು ಶಿಕ್ಷಣ ಮಾಡ್ಲಿಕ್ಕೆ ಆಗ್ತದೆ. ಲೆಟ್ ದೇ ಎಂಜಾಯ್ 4 years ಆರ್ 6 years ಆರ್ 8 years. ಯಾಕಂದ್ರೆ ಇನ್ನು ಉಳಿದ 80 ವರ್ಷ ಉಂಟು. ದೇಶ ಕಟ್ಟುವ ಕೆಲಸ ಮಾಡ್ಲಿಕ್ಕೆ ಉಂಟು, 60 ವರ್ಷ ನಾವು ಮಾಡ್ಲಿಕ್ಕೆ ಉಂಟು. ಆಗ ಸಾಂಸಾರಿಕ ತಾಪತ್ರಯಗಳು ಉಂಟು. ಹಾಗಾಗಿ ಇದು ಇಟ್ಸ್ ಎ ಸ್ವೀಟ್ ಲೈಫ್, ಇಟ್ಸ್ ಎ ಸ್ವೀಟ್ ಮೆಮೊರಿ. ಇವತ್ತು ನನಗೆ ನನ್ನ ಮೊಬೈಲಲ್ಲಿ ಬರ್ತಾ ಉಂಟು, 15-20 ವರ್ಷದ ಹಿಂದೆ ಕಲಿತ ವಿದ್ಯಾರ್ಥಿಗಳು ಕಳೆದ ವರ್ಷದ ಈ ಓಣಂ ನೋಡಿ, ವಿ ಸ್ಟಿಲ್ ಮಿಸ್ ಇಟ್. 20 ವರ್ಷ ನಂತರ ಅವರಿಗೆ ನಮ್ಮ ಓಣಮ್ಮು, ದೀಪಾವಳಿ, ನನ್ನ ಹುಟ್ಟುಹಬ್ಬ ಇರ್ಬೋದು, ಅಥವಾ ನಮ್ಮ ಸ್ಪೋರ್ಟ್ಸ್ ಡೇ ಇರ್ಬೋದು, ಅವ್ರು ಮರೆಯುವುದಿಲ್ಲ. ಯಾಕಂದ್ರೆ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ನೀವು 1 ಕೋಟಿ ರೂಪಾಯಿ ಕೊಟ್ಟರು, ಇಂಥ ಮನೋಭಾವದ, ಇಂಥ ಸಂತೋಷದ ಕ್ಷಣಗಳು, ಅಲ್ಲಿ ಯಾವುದೇ ಕಲ್ಮಶ ಇಲ್ಲ, ಯಾವುದೇ ವ್ಯಾಪಾರೀಕರಣ ಇಲ್ಲ, ಯಾವುದೇ ಲಾಭ ನಷ್ಟದ ಲೆಕ್ಕ ಇಲ್ಲ, ಅಡ್ಮಿಷನ್ ಗಿಮಿಕ್ಸ್ಗಳಿಲ್ಲ. ಎಷ್ಟೋ ಸಂದರ್ಭದಲ್ಲಿ ಅಡ್ಮಿಷನ್ಗೋಸ್ಕರ ಮಾಡ್ತಾರೆ. ಅಡ್ಮಿಷನ್ಗೋಸ್ಕರ ಮಾಡಬಾರ್ದು. ಅಡ್ಮಿಷನ್ ನಮ್ಮ ಕ್ವಾಲಿಟಿಯಿಂದ, ಯೋಗ್ಯತೆಯಿಂದ, ನಮ್ಮ ಮುಖದಿಂದ, ನಮ್ಮ ಇದರಿಂದ ಬರಬೇಕಲ್ಲದೆ ಗಿಮಿಕ್ಗಳಿಂದ ಬರಬಾರ್ದು. ಹಾಗಾಗಿ ಇವತ್ತು ಇದೇ ಮಾತಾಡ್ತಾ ನಂಗೆ ಒಂದು ತುಂಬ ನೋವಾದ ವಿಷಯ ಹೇಳಿದ್ರೆ, ಇವತ್ತು ನಮ್ಮ ನೀಟ್ ಮತ್ತು ಇತರ ಪರೀಕ್ಷೆಗಳ ಬಗ್ಗೆ ಇವತ್ತು ದೇಶಾದ್ಯಂತ ಒಂದು ಕೂಗು. ನಾನು ರಾಜಕೀಯ ರಹಿತವಾಗಿ ಮಾತಾಡ್ತೇನೆ, ಯಾರು ಹೇಳಿದ್ರು ಏನು ಹೇಳುದು ನನಗೆ ಪ್ರಸ್ತುತ ಅಲ್ಲ. ಬಂಧುಗಳೇ, ಇವತ್ತು CET ಮಾಡಿದವರಿಗೆ ನೀಟ್ ಮಾಡ್ಲಿಕ್ಕೆ ಆಗುದಿಲ್ಲ. ನಮಗೆ ನಮ್ಮ ರಾಜ್ಯದಲ್ಲಿ ಸುಮಾರು 8 ಲಕ್ಷ ವಿದ್ಯಾರ್ಥಿಗಳು SSLC ಪರೀಕ್ಷೆ ಬರೋದು. ಸಣ್ಣ ಮಕ್ಕಳು 15-16 ವರ್ಷ. ನೀಟ್ ಬರೆಯುವವರು ಯಾರು? 2-3 ವರ್ಷ ದೊಡ್ಡವರು, 18-19 ವರ್ಷದವರು. ಅವರ ಆರೋಗ್ಯ ಇನ್ನೂ ಸ್ವಲ್ಪ ಗಟ್ಟಿಮುಟ್ಟಾಗಿರುತ್ತೆ. ಅದು ಬೆಳೆಯುವ ಒಂದು ಹಂತ. ಏನು ನಾವು ಕಲ್ಲುಗುಂಡು ಕೊಟ್ಟರು ಕರಗಿಸುವಂತ ಯೋಗ್ಯತೆ ಅಂತ ನಮ್ಮ ಮನೆಯಲ್ಲಿ ಅಜ್ಜಂದ್ರು ಹೇಳ್ತಾರೆ. ಅಂತ ಪ್ರಾಯ. ಸೊ ನೀಟ್ ಮಾಡ್ಬೇಕು. ಯಾಕಂದ್ರೆ ಪೋಸ್ಟ್ಪೋನ್ ಮಾಡೋದು
is not a solution. Postponing the problem is not a solution. We have to face the ಎರಡು ಬಾರಿ ಪೋಸ್ಟ್ಪೋನ್ ಆಯ್ತು, we have to face the problem. ದಯವಿಟ್ಟು ನೀಟ್ ಆಗಲಿ, ಯಶಸ್ವಿ ಆಗ್ತದೆ. ಯಾಕಂದ್ರೆ ನೋಡಿ, ನಾಳೆ ನೀಟ್ ಆಗದೆ ನಿಮಗೆ ಎಂಟ್ರೆನ್ಸು ಪ್ರಾಬ್ಲಮ್ ಆಗ್ತದೆ. ಪ್ರೊಫೆಷನಲ್ ಕಾಲೇಜ್, ಮೆಡಿಕಲ್, ಇಂಜಿನಿಯರಿಂಗು, ಆಯುರ್ವೇದಿಕ್ ಎಲ್ಲ. ಯಾಕೆಂದ್ರೆ ನೀಟ್ ಆದರೆ ನಿಮಗೆ ಗೌರ್ಮೆಂಟ್ ಕೋಟಾದಲ್ಲಿ ಕಮ್ಮಿ ಫೀಸು, ಮ್ಯಾನೇಜ್ಮೆಂಟ್ ಕೋಟಕ್ಕೆ ಪ್ರಿಸ್ಕ್ರೈಬ್ಡ್ ಫೀಸು. ನೀಟ್ ಆಗದೆ ಡೈರೆಕ್ಟ್ ಅಡ್ಮಿಷನ್ ಆದರೆ ಆಡಳಿತ ಮಂಡಳಿಯವರು ಹೆಚ್ಚು ಫೀಸ್ ಹಾಕುವ ಸಾಧ್ಯತೆಗಳಿರ್ತದೆ. ನಿಮಗೆ ಆರ್ಥಿಕ ಆಲ್ರೆಡಿ ಸಂಕಷ್ಟದಲ್ಲಿದ್ದಾರೆ. ಹಾಗಾಗಿ ಪಾಲಕರ ದೃಷ್ಟಿಯಿಂದ, ವಿದ್ಯಾರ್ಥಿಗಳ ದೃಷ್ಟಿಯಿಂದ ನೀಟ್ ಬೇಕು. ಅದರಿಂದ ಸಾವಿರಾರು ಲಕ್ಷಾಂತರ ಕೋಟ್ಯಂತರ ವಿದ್ಯಾರ್ಥಿಗಳಿಗೆ ಈವನ್ ಪೇಮೆಂಟ್ ವೈಸ್ ಗೌರ್ಮೆಂಟ್ ಕೋಟ ಸೀಟುಗಳು ಇವತ್ತು ಇಂಜಿನಿಯರಿಂಗ್ 65-70 ಸಾವಿರದಲ್ಲಿ ನಿಮಗೆ ಗೌರ್ಮೆಂಟ್ ಕೋಟ ಸಿಗ್ತದೆ. ಮ್ಯಾನೇಜ್ಮೆಂಟ್ ಕೋಟಕ್ಕೆ ಹೆಚ್ಚು, ಆಯುರ್ವೇದಿಕ್ಕೂ ಹಾಗೆ. ಅದರ ಮೇಲೆ ಏನು ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ನೀಟ್ ಆದವರಿಗೆ ಒಂದು ಇದಿರ್ತದೆ, ರಿಸರ್ವೇಷನ್. ಅಲ್ಲಿ ನಿಮಗೆ ರೀಸನೇಬಲ್ ಆಗಿ ಸಿಗ್ತದೆ. ಮತ್ತು ನೀಟ್ ಪಾಸ್ ಆದರೆ ಬ್ಯಾಂಕ್ ಲೋನ್ ಈಸಿಯಾಗಿ ಆಗ್ತದೆ. ಹಾಗಾಗಿ ಖಂಡಿತ ಏನು ಸಮಸ್ಯೆಗಳಾಗುವುದಿಲ್ಲ. ನೀಟ್ ಪರೀಕ್ಷೆಗಳಾಗಲಿ, ವಿದ್ಯಾರ್ಥಿಗಳು ತಯಾರಾಗಿ 100ಕ್ಕೆ 100 ನೀಟ್ ಪರೀಕ್ಷೆ ಕೊಟ್ಟ ಡೇಟಿಗೆ ಆಗ್ತದೆ ಖಂಡಿತ. ಯಾಕಂದ್ರೆ ಕೋರ್ಟ್ ಅದೇ ಮನೋಭಾವ ಇಂಪಾರ್ಟೆಂಟ್. ಯಾಕಂದ್ರೆ ಅಂತ ಒಂದು ಭರವಸೆ ಮಾತು ಬೇಕಾಗಿದೆ. ಇನ್ನು ಕೂಡ ಮಕ್ಕಳಿಗೆ ಕೆಲವೊಮ್ಮೆ ಈ ಪತ್ರಿಕೆಗಳಲ್ಲೋ ಮಾಧ್ಯಮಗಳಲ್ಲಿ ನೋಡಿ, ಯಾಕಂತ ಹೇಳಿದ್ರೆ ಅದು ಮುಂದೂಡಬೇಕು ಅಂತೆಲ್ಲ ಕೆಲವು ಒಂದೊಂದು ಕಾರ್ನರಿಂದ ಈ ರೀತಿಯ ಮಾತುಗಳು ಕೇಳಿ ಬಂದ್ರಿಂದ ಒಂದು ಸ್ವಲ್ಪ ಗೊಂದಲಗಳಿತ್ತು. ಬಹುಶಃ ಅದು ಅತ್ಯಂತ ಸ್ಪಷ್ಟವಾಗಿ ನೀವತ್ತು ಹೇಳಿದ್ದೀರಿ. ಬಹುಶಃ ಸರ್ಕಾರ ಕೂಡ ಅದೇ ಒಂದು ನಿಲುವಿಗೆ, ಯಾಕಂತ ಹೇಳಿದ್ರೆ ಈಗಾಗಲೇ ಕೇಂದ್ರ ಸರ್ಕಾರ ಕೂಡ ತನ್ನ ಬದ್ಧತೆಯನ್ನು ಹೇಳಿದೆ. ನಾವು ಆ ಪರ್ಟಿಕ್ಯುಲರ್ ಡೇಟ್ನ ದಿವಸನೇ, ಸೆಪ್ಟೆಂಬರ್ 13. ಸ್ಪೆಷಲ್ ಆಗಿ ಇವತ್ತು ಸುಪ್ರೀಂ ಕೋರ್ಟ್ ಇರ್ಬೋದು, ಇತರ ಕೋರ್ಟ್ಗಳು, ನಾನು ನಿಜವಾಗಿ ಐ ಹ್ಯಾವ್ ಟು ಅಪ್ರಿಷಿಯೇಟ್ ಯಾವುದೇ ವಿಷಯದಲ್ಲಿ ದೇ ಆರ್ ಟೇಕಿಂಗ್ ರಿಯಲಿಸ್ಟಿಕ್ ಸ್ಟ್ಯಾಂಡ್. ಯಾಕಂದ್ರೆ ಇವತ್ತು ದೇಶದ ಭವಿಷ್ಯದ ಪ್ರಶ್ನೆ. ನೀವು 1 ವರ್ಷ ಎಕ್ಸಾಮ್ ಬೇಡ ಹೇಳೋದು, 1 ವರ್ಷ ಪೋಸ್ಟ್ಪೋನ್ ಮಾಡಿ ಹೇಳೋದು, ಎವ್ರಿಥಿಂಗ್ ಶುಡ್ ಹ್ಯಾಪನ್ ವಿತ್ ಇನ್ ದಿ ಫ್ರೇಮ್ ವರ್ಕ್. ವಿದ್ಯಾರ್ಥಿಗಳೇ ಮತ್ತು ಪೋಷಕರಿಗೆ ಗಮನಿಸಿ, ನೀಟ್ ಎಕ್ಸಾಮ್ ಯಥಾ ಪ್ರಕಾರ ನಡೀಲಿಕ್ಕೆ ಇದೆ. ನಿಮ್ಮ ಮಕ್ಕಳನ್ನು ಅದಕ್ಕೆ ಸಿದ್ಧರಾಗಿರುವಂತೆ ನೋಡಿಕೊಳ್ಳಿ, ಅವರಿಗೆ ಮನೋಸ್ಥೈರ್ಯವನ್ನು ಕೊಡಿ. ಇದು ನೀಟ್ ವಿಚಾರವಾಗಿ ನಾವು ಹೇಳುವಂಥದ್ದು. ಮತ್ತು ಒಟ್ಟು ಇವತ್ತನೇ ಒಂದು ಆಶಯ ಏನಿತ್ತು, ಕೊರೋನಾ ಶಿಕ್ಷಣದಿಂದ ಬದುಕನ್ನು ಕಟ್ಟೋಣ ಅನ್ನುವಂಥ ಒಂದು ಆಶಯ. ನಾವು ಕಳೆದ ಒಟ್ಟು 2 ವಾರಗಳಿಂದ ಕೊರೋನಾದ ಬೇರೆ ಬೇರೆ ವಿಚಾರದ ನೆಲೆಯಲ್ಲಿ ಮಾತಾಡ್ತಾ ಇದ್ದೆವು. ಆರೋಗ್ಯದ ನೆಲೆಯಲ್ಲಿ, ಸಾಮಾಜಿಕ ನೆಲೆಯಲ್ಲಿ ಮತ್ತು ಬದುಕನ್ನು ಕಟ್ಟುವ ವಿಚಾರದಲ್ಲಿ ನಾವು ಯಾವ ರೀತಿಯ ಸ್ಫೂರ್ತಿಯನ್ನು, ಯಾವ ರೀತಿಯ ಭರವಸೆಯನ್ನು, ಯಾವ ರೀತಿಯ ಆತ್ಮಸ್ಥೈರ್ಯವನ್ನು ಕೊಡಬೇಕು ಅನ್ನೋ ವಿಚಾರದಲ್ಲಿ ನಾವು ಮಾತಾಡ್ತಾ ಇದ್ದೆವು. ಇವತ್ತು ಮಂಗಳೂರಿನ ಕರಾವಳಿ ಗ್ರೂಪ್ ಆಫ್ ಕಾಲೇಜಸ್ನ ಸ್ಥಾಪಕ ಅಧ್ಯಕ್ಷರಾಗಿರುವಂಥ ಎಸ್ ಗಣೇಶ್ ರಾವ್ ಅವರು ತುಂಬ ಸ್ಫೂರ್ತಿದಾಯಕವಾದ ಒಂದು ಆಶಾವಾದದ ಮತ್ತೊಂದು ಭರವಸೆ ಮಾತುಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಬಹುಶಃ ಖಂಡಿತವಾಗಿಯೂ ಸರ್, ನೀವು ಕೊಟ್ಟಂಥ ಒಂದು ಭರವಸೆಯ ಸ್ಫೂರ್ತಿ ನಿಜಕ್ಕೂ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ. ಲಾಸ್ಟ್ ಒಂದು ಮಾತು ಹೇಳ್ತೇನೆ, ವಿಶೇಷವಾಗಿ ಯುವ ಜನರಿಗೆ, ವಿದ್ಯಾರ್ಥಿಗಳು, ನೀವು ಯಾವುದೇ ಲೆವೆಲಲ್ಲಿರಿ, ಆರ್ಥಿಕ ಸ್ಥಿತಿ, ಜಾತಿ, ರಾಜಕೀಯ, ಪ್ರಾಂತ್ಯ ಎಲ್ಲವನ್ನು ಬಿಟ್ಟು ವಿದ್ಯಾರ್ಥಿಗಳ, ಯುವ ಜನರಿಗೆ ಕನಸು ಕಾಣಿ. ಕನಸಿಗೆ ಖರ್ಚಿಲ್ಲ. ನಾಳೆ ನಾನು ರಾಷ್ಟ್ರಪತಿ ಆಗ್ತೇನೆ, ನಾಳೆ ನಾನು ಪ್ರಧಾನಮಂತ್ರಿ ಆಗ್ತೇನೆ, ನಾನು ನಾಳೆ ಒಂದು ಕಾಲೇಜಿನ ಚೇರ್ಮನ್ ಆಗ್ತೇನೆ, ಗಣೇಶ್ ರಾವ್ ಚೇರ್ಮನ್ ಆಗ್ಬೇಕು ಹೇಳಿಲ್ಲ. ನಾಳೆ ನಾನು ಪತ್ರಕರ್ತ ಬಂಧು ಆಗ್ತೇನೆ, ನಾನು ನಾಳೆ ಪೊಲೀಸ್ ಇನ್ಸ್ಪೆಕ್ಟರ್ ಆಗ್ತೇನೆ, IAS ಆಫೀಸರ್ ಆಗ್ತೇನೆ. ಸ್ಟಾರ್ಟ್ ಡ್ರೀಮಿಂಗ್. ಕೊರೋನಾ ಬಂತೇಳಿ ಕನಸು ಕಾಣೋದು ನಿಲ್ಲಿಸಬೇಡಿ. ದೇವರ ಆಶೀರ್ವಾದ ಇರ್ತದೆ. ಪ್ರತಿಯೊಂದು ಸಂದರ್ಭದಲ್ಲಿ ನಾ ಹೇಳ್ತೇನೆ, ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದ ಮಗುವಿಗೆ ದೇವರ ಆಶೀರ್ವಾದದಿಂದ ಆ ಮಗು ಭೂಮಿಗೆ ಬರುವುದು. ಆ ದೇವರು ನಿಮ್ಮೊಟ್ಟಿಗಿರ್ತಾನೆ. ಪ್ರತಿಯೋರ್ವ ತಾಯಿಯ ಮಗು ಜೀವನದಲ್ಲಿ ಯಶಸ್ವಿ ಆಗ್ತಾನೆ ಅಂತ ಹೇಳುವ ಮಾತನ್ನು ನಾನು ಅತ್ಯಂತ ಕಳಕಳಿಯಿಂದ ಮತ್ತು ಆತ್ಮವಿಶ್ವಾಸದಿಂದ, 25 ವರ್ಷಗಳಿಂದ ನಾನು ಶಿಕ್ಷಣ ಕ್ಷೇತ್ರದಲ್ಲಿ ಇದ್ದೇನೆ. 24 ವರ್ಷ ಆಯಿತು. ಇದು ನಮ್ಮ ಬೆಳ್ಳಿ ಹಬ್ಬ. 25 ವರ್ಷದಲ್ಲಿ ನಾನು ನೋಡಿದ್ದೇನೆ ಮಕ್ಕಳ ಕಣ್ಣಲ್ಲಿ ಬೆಳಕು ಇರ್ತದೆ. ಯಾಕೆಂದ್ರೆ ಆ ಬೆಳಕನ್ನು ದೇವರು ಕೊಡೋದು. ಹಾಗಾಗಿ ದೇವರನ್ನು ನಂಬಿ ಆಶಾವಾದಿಗಳಾಗಿ ಕನಸನ್ನು ಕಾಣಿ. ಏನು ನೀವು ಫಿಲ್ಮ್ ಸ್ಟಾರ್ ಆಗ್ತೇನೆ ಅಂತ ಕನಸು ಕಾಣಿ, ಹೀರೋ ಆಗ್ತೇನೆ ಅಂತ ಕಾಣಿ. ಯಾವುದೇ, ನಾನು ಮಂಗಳೂರಿನ ಜಿಲ್ಲಾಧಿಕಾರಿ ಆಗ್ತೇನೆ, ಮುಖ್ಯಮಂತ್ರಿ ಆಗ್ತೇನೆ ಹೇಳಿ. ನರೇಂದ್ರ ಮೋದಿ ಅವರು ಹೇಳಿದ್ದಾರೆ, ನಂದು 15 ವರ್ಷ ಮಾತ್ರ ಹೇಳಿ. ಒಂದು ಹುಡುಗ ಕೇಳಿದ, ನಾನು ಪ್ರಧಾನಮಂತ್ರಿ ಆಗ್ಬೋದು, 15 ವರ್ಷ ನಾನಿದ್ದೇನೆ, ಮತ್ತೆ ನಂಗೆ ಏಜ್ ಆಗ್ತದೆ, ನೀನು ಆಗ್ಬೋದು ಹೇಳಿದ್ರು. ನೋಡಿ ಎಷ್ಟೊಂದು ಭಾವನಾತ್ಮಕವಾದ ಭಾಷೆ. ಪೋಷಕರೇ, ವಿದ್ಯಾರ್ಥಿಗಳು ಕನಸು ಕಾಣುವಂತಾಗಿ ಮತ್ತು ಆ ಕನಸನ್ನು ಜಾರಿಗೊಳಿಸುವ ನಿಟ್ಟಿನಲ್ಲಿ ಪರಿಶ್ರಮ ಪಡಬೇಕು. ಅದಕ್ಕೊಂದು ಆತ್ಮಸ್ಥೈರ್ಯ ಬೇಕು, ಆಶಾವಾದಿಗಳಾಗಬೇಕು ಅನ್ನುವಂಥ ಒಂದು ಭರವಸೆಯ ಒಂದು ಸ್ಫೂರ್ತಿದಾಯಕವಾದ ಮಾತನ್ನು ಎಸ್ ಗಣೇಶ್ ರಾವ್ ಅವರು ಇವತ್ತು ನಮ್ಮ ಮುಂದೆ ಇಟ್ಟಿದ್ದಾರೆ. ಅವರ ಈ ಒಂದು ಮಾತಿಗಾಗಿ ನಾನು ಸಮಸ್ತ ಒಂದು ವೀಕ್ಷಕರ ಪರವಾಗಿ ಮತ್ತು V4 ಸ್ಟುಡಿಯೋದ ಪರವಾಗಿ ನಿಮಗೆ ಹೃತ್ಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ ಸರ್. ವೀಕ್ಷಕರೇ, ಕೊರೋನಾ ಶಿಕ್ಷಣದಿಂದ ಬದುಕು ಕಟ್ಟೋಣ ಈ ಒಂದು ಸಂವಾದವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಎಸ್ ಗಣೇಶ್ ರಾವ್ ಅವರು ಅತ್ಯಂತ ಅದ್ಭುತವಾಗಿ ಮತ್ತು ಸ್ಫೂರ್ತಿದಾಯಕವಾಗಿ ಭರವಸೆಯ ಮಾತುಗಳನ್ನು ಹೇಳಿದ್ದಾರೆ. ಮತ್ತು ವಿದ್ಯಾರ್ಥಿಗಳಿಗೆ ಕೊನೆಗೆ ಅವರು ಏನು ಕನಸನ್ನು ಕಾಣುವವರಾಗಿ ಅಂತ ಒಂದು ಅದ್ಭುತವಾದ ಮಾತನ್ನು ಹೇಳಿದರೆ, ಖಂಡಿತವಾಗಿ ನೀವು ಆ ಕನಸು ಕಾಣಬೇಕು ಮತ್ತು ಆ ಕನಸನ್ನು ಅನುಷ್ಠಾನ ಮಾಡುವ ನಿಟ್ಟಿನಲ್ಲಿ ಪರಿಶ್ರಮ ಪಡಬೇಕು ಅಂತ ಹೇಳ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಮಸ್ಕಾರ.
ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ.